ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ UP ಶಿವಾನಂದ್ ಅವರ ಮುಂದಾಳತ್ವದಲ್ಲಿ ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ 3 ತಾಲೂಕಲ್ಲೂ ಕೂಡ ಪ್ರಪ್ರಥಮ ಪತ್ರಿಕೆಯಾಗಿ ಜನ ಮೆಚ್ಚುಗೆ ಪಡೆದಿರುವಂತಹ ಪತ್ರಿಕೆಯಾಗಿ ಈ ಸುದ್ದಿ ಬಿಡುಗಡೆ ಪತ್ರಿಕೆ ಹೆಸರುವಾಸಿಯಾಗಿದೆ. ಇನ್ನು ನಾವು ಸುದ್ದಿ ಮಾಧ್ಯಮ ಕೂಡ ಕಳೆದ 5 ವಾರಗಳಿಂದ ಈ ಸುದ್ದಿಯ ಸುತ್ತು ವಾರಕ್ಕೊಂದು ಸುತ್ತು ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಶೇಷವಾದ ವರದಿಗಳ ಬಗ್ಗೆ, ಅಂದ್ರೆ ಜನಗಳಿಗೆ ಯಾವುದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೋ ಅಂತಹ ಒಂದು ವರದಿಯನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತೀವಿ, ವಿಶ್ಲೇಷಣೆಯನ್ನ ಮಾಡ್ತೀವಿ. ಅದೇ ರೀತಿ ಇವತ್ತು ನಾವು ಸೋಮವಾರದಂದು ಅಂದ್ರೆ ಪ್ರತಿ ಶುಕ್ರವಾರ ಅಂದ್ರೆ ಪ್ರತಿ ಗುರುವಾರ ನಿಮ್ಮ ಮನೆಗೆ ಪತ್ರಿಕೆ ಬರುತ್ತೆ. ಅದರ ಮಾರನೇ ದಿನ ಶುಕ್ರವಾರ ನಾವು ಆ ಒಂದು ಪತ್ರಿಕೆಯನ್ನು ಹಿಡ್ಕೊಂಡು ಅದರಲ್ಲಿ ಬಂದಿರುವಂತಹ ವರದಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಆದರೆ ಕಾರಣಾಂತರಗಳಿಂದ ಕಳೆದ ಶುಕ್ರವಾರ ಈ ಬಗ್ಗೆ ಚರ್ಚೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾವು ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ವಿ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಈ ಸುದ್ದಿ ಮಾಧ್ಯಮ ಸ್ಟುಡಿಯೋದಲ್ಲಿ ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ ಇದ್ದಾರೆ. ಇವರು ಕೂಡ ಸ್ವಾಗತವನ್ನ ಹೇಳ್ತಾ, ಇನ್ನು ಸುದ್ದಿ ಮಾಧ್ಯಮದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ದಾಮೋದರ ದೊಂಡೋರ ಇದ್ದಾರೆ. ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾವು ಆವಾಗಲೇ ಹೇಳ್ತಾ ಇದ್ವಿ, ಈ ಬೆಳ್ತಂಗಡಿಯಲ್ಲಿ ನಾವು ಪ್ರತಿ ಶುಕ್ರವಾರ ಕಾರ್ಯಕ್ರಮ ಮಾಡಿದ್ರೆ ಇನ್ನು ಸುಳ್ಯ, ಪುತ್ತೂರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸುಳ್ಯದಲ್ಲಿ ಪ್ರತಿ ಬುಧವಾರ ಈ ಕಾರ್ಯಕ್ರಮವನ್ನು ಮಾಡಿದ್ರೆ, ಈ ಪುತ್ತೂರಲ್ಲಿ ಪ್ರತಿ ಶನಿವಾರ ಈ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಇನ್ನು ನಾವು ಈ ಕಾರ್ಯಕ್ರಮನ ಆರಂಭ ಮಾಡೋಣ. ಮೊದಲ ಒಂದು ಸುದ್ದಿ ಅಂತ ಹೇಳಿದ್ರೆ, ಇದೀಗ ಈ ಬೆಳ್ತಂಗಡಿ ತಾಲೂಕು ಆಗಿರ್ಬೋದು ಅಥವಾ ಪುತ್ತೂರು ಕಡೆ ಆಗಿರ್ಬೋದು ಬಹಳ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿದ್ರೆ ಅದು ಮುಮ್ತಾಜ್ ಆಲಿ ಅವರ ಒಂದು ಮೃತದೇಹ ಪತ್ತೆ ಆಗಿರುವಂಥ ವಿಷಯ. ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಅವರ ಸಹೋದರ ಮುಮ್ತಾಜ್ ಆಲಿ ಅವರ ಆತ್ಮಹತ್ಯೆ ಮಾಡಿದ್ರು. ಅವರ ಮೃತದೇಹ ಇವತ್ತು ಪತ್ತೆಯಾಗಿತ್ತು. ಇದ್ರ ಬಗ್ಗೆ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದ್ದು. ಇದ್ರ ಬಗ್ಗೆ ಮಾತನಾಡಕ್ಕೆ ದಾಮೋದರ ಅವರಿಗೆ, ಮಾಜಿ ಶಾಸಕ ಮೊಯ್ದೀನ್ ಬಾವಾ ಸಹೋದರ, ಅದರ ಜೊತೆಗೆ BM ಫಾರೂಕ್ ಅವರ ಸಹೋದರ ಕೂಡ ಆಗಿರುವಂತಹ ಮುಮ್ತಾಜ್ ಅಲಿ ಅವ್ರದ್ದು ಒಂದು ಕೂಳೂರು ಬ್ರಿಡ್ಜಿನ ಕೆಳಭಾಗದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡಿತ್ತು. ಜೊತೆಗೆ ಅವರ ಕಾರಲ್ಲಿ ಪತ್ತೆಯಾಗಿತ್ತು. ಆಕ್ಸಿಡೆಂಟ್ ಆದಂತಹ ರೀತಿಯಲ್ಲಿ ಕಾರು ಆಕ್ಸಿಡೆಂಟ್ ಆದಂತಹ ರೀತಿಯಲ್ಲಿ ಪತ್ತೆಯಾಗಿತ್ತು. ಈ ಪ್ರಕರಣ ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಅದರ ಜೊತೆಗೆ ಇದರ ಹಿಂದೆ ಒಂದು ಹನಿ ಟ್ರ್ಯಾಪ್ ಇದೆ ಅನ್ನುವಂತಹದ್ದು ಬಹಳ ದೊಡ್ಡ ಒಂದು ಸಂಚಲನವನ್ನು ಹುಟ್ಟು ಹಾಕಿದೆ. ಯಾಕೆಂತಂದರೆ ಈಗಾಗಲೇ ಪ್ರಕರಣದ ಕುರಿತು ಪೊಲೀಸ್ ಕಮಿಷನರ್ ಕೂಡ ಅನುಪಮ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನಿನ್ನೆ ಮುಂಜಾನೆ ನದಿಗೆ ಹಾರಿರುವ ಮಾಹಿತಿ ಬಂದಿದೆ. ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಮುಮ್ತಾಜ್ ಮೃತದೇಹ ಅಂದರೆ ಇವತ್ತು ಬೆಳಿಗ್ಗೆ ಪತ್ತೆಯಾಗಿದೆ. ಸತತವಾಗಿ 6 ತಂಡಗಳನ್ನಾಗಿ ಮಾಡಿ ಹುಡುಕಾಟ ನಡೆಸಲಾಗಿದೆ. ಮುಮ್ತಾಜ್ ಸಹೋದರ ಕಾವೂರು ಠಾಣೆಗೆ ದೂರನ್ನ ನೀಡಿದ್ದು ಹನಿ ಟ್ರ್ಯಾಪ್ ಮಾಡಿರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಬಹಳ ಇಂಪಾರ್ಟೆಂಟ್ ವಿಚಾರ, ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾವೂರು ಠಾಣೆಯಲ್ಲಿ 6 ಜನರ ಮೇಲೆ FIR ದಾಖಲಿಸಲಾಗಿದೆ. 6 ಜನರ ಮೇಲೆ FIR ದಾಖಲಿಸಿರುವಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು. ಜೊತೆಗೆ ದೂರಿನಲ್ಲಿ 3 ತಿಂಗಳಿನಿಂದ ಖಿನ್ನತೆಯಲ್ಲಿದ್ದಂತಹ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಣಕ್ಕಾಗಿ ಪೀಡನೆ, ಬೆದರಿಕೆ ಬಗ್ಗೆ ದೂರು ನೀಡಲಾಗಿದೆ. ಮುಮ್ತಾಜ್ ಆತ್ಮಹತ್ಯೆಗೆ ಮುನ್ನ ವಾಯ್ಸ್ ನೋಟೊಂದನ್ನು ಹಾಕಿದ್ದಾರೆ. ಅದು ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ. ಜೊತೆಗೆ ಸೆಕ್ಸ್ ವಿಡಿಯೋ ಆಧಾರದಲ್ಲಿ ಮುಮ್ತಾಜ್ಗೆ ಬೆದರಿಕೆ ಹಾಕಿರುವ ಬಗ್ಗೆಯೂ ಕೂಡ ದೂರು ಬಂದಿರುವಂಥದ್ದು. ಈ ಬಗ್ಗೆ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಹುಡುಕಾಟ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನು ಕಮಿಷನರ್ ಹೇಳಿದ್ದಾರೆ. ವಾಯ್ಸ್ ನೋಟ್ನಲ್ಲಿ ಸತ್ತಾರ್ ಎಂಬವನ ಬಗ್ಗೆ ಮುಮ್ತಾಜ್ ಒಂದು ಪ್ರಸ್ತಾಪ ಮಾಡಿರುವಂಥ ವಿಚಾರಗಳು ಕೂಡ ಇದೆ. ಅದರ ಜೊತೆಗೆ ರೆಹಮತ್ ಎಂಬ ಮಹಿಳೆಯ 30 ರಿಂದ 38 ವರ್ಷದ ಒಳಗಿನವಳು, ಆಕೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹದನ್ನ ಕಮಿಷನರ್ ಹೇಳಿರುವಂಥದ್ದು. ಆಕೆಯನ್ನ ಪೊಲೀಸ್ ತಂಡ ಹುಡುಕಾಟ ನಡೆಸ್ತಾ ಇದೆ. ಆತ್ಮಹತ್ಯೆಗೆ ಮುನ್ನ ಬಸ್ಸಿಗೆ ಕಾರು ಡಿಕ್ಕಿಯಾಗಿದೆ. ಆರೋಪಿಗಳು ದೇಶ ಬಿಟ್ಟು ಹೋಗದಂತೆ LOC ಜಾರಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಅನುಪಮ್ ಅಗರ್ವಾಲ್ ಅವರು ತಿಳಿಸಿರುವಂಥದ್ದು. ಬಹಳ ಮುಖ್ಯವಾಗಿ ಈ ಕೇಸ್ ಯಾವ ರೀತಿಯಾಗಿ ತಿರುವು ಪಡ್ಕೊಳ್ಳುತ್ತೆ, ಇವರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹನಿ ಟ್ರ್ಯಾಪ್ ಕೇಸಿಗೆ ಬಹಳ ದೊಡ್ಡ ಉದ್ಯಮಿ ಅಂತ ಇವರನ್ನು ಕರಿಬೋದು, ಬಹಳ ಪ್ರಭಾವಿ ನಾಯಕ ಅಂತ ಕರಿಬೋದು, ಸಮಾಜ ಸೇವಕ ಅಂತ ಕರಿಬೋದು. ಜೊತೆಗೆ ಪ್ರಭಾವಿ ನಾಯಕರ ತಮ್ಮ BM ಫಾರೂಕ್ ಇರ್ಬೋದು, ಮೊಯ್ದೀನ್ ಬಾವಾ ಇರ್ಬೋದು, ಇಬ್ಬರ ತಮ್ಮ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಕ್ರೈಮ್ ಪತ್ರಕರ್ತರಾಗಿರುವಂತಹ ಮೋಹನ್ ಬೊಳಂಗಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನಿದು ಸರ್, ಯಾಕಾಗಿ ಇಂತಹದೊಂದು ಆತ್ಮಹತ್ಯೆ ಪ್ರಕರಣ ಇದೀಗ ಹನಿ ಟ್ರ್ಯಾಪ್ ಅಂತ ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ? ನೋಡಿ, ಮುಮ್ತಾಜ್ ಅಲಿ ಅವರು ಉದ್ಯಮಿ ಆಗಿತ್ತು. ಅವರಿಗೆ ಒಂದು 3 ವರ್ಷದ ಹಿಂದೆ ರಹಮತ್ ಎನ್ನುವ ಮಹಿಳೆ ಪರಿಚಯ ಆಗಿದ್ರು. ಅವರ ಮಗುವನ್ನು ಇವರ ಒಡೆತನದ ಶಾಲೆಗೆ ಸೇರಿಸುವ ಸಂದರ್ಭದಲ್ಲಿ ಪರಿಚಯ ಉಂಟಾಗಿತ್ತು. ಅದರ ನಂತರ ಇವರ ಪರಿಚಯ ಸಂಬಂಧಕ್ಕೆ ಬೆಳೆದಿತ್ತು.
ಸಾಧಾರಣ 2 ವರ್ಷದ ಹಿಂದಿನಿಂದಲೂ ಇವರೊಂದಿಗೆ ಒಂದು ಸಂಬಂಧ ಇತ್ತು. ಪರಿಣಾಮವಾಗಿ ರಹಮತ್ ಒಂದು ಮಗುವಿನ ತಾಯಿಯೂ ಆಗಿದ್ರು. ಆಲ್ರೆಡಿ ಒಂದು ಮಗು ಇತ್ತು, ಇವರ ಸಂಪರ್ಕದಿಂದ ಮತ್ತೊಂದು ಮಗು ಆಗಿತ್ತು ಅಂತ ಹೇಳ್ತಾರೆ. ಈ ವಿಚಾರ ಒಂದು 6 ತಿಂಗಳ ಹಿಂದೆ ಇವರ ಗಮನಕ್ಕೆ ಬರುತ್ತೆ, ಸತ್ತಾರ್ ಮತ್ತಿತರ ಗಮನಕ್ಕೆ ಬರುತ್ತೆ. ಯಾರು ಇವರು ಸತ್ತಾರ್ ಅಂದ್ರೆ? ಸತ್ತಾರದ ಅವ ಅಲ್ಲಿ ಹೂ ಮಾರಾಟ ಮಾಡ್ತಾ ಇರುವಂತ ಹುಡುಗ ಆಯ್ತಾ. ಇವನು ಒರಿಜಿನಲಿ ನಮ್ಮ ಬಂಟ್ವಾಳ ತಾಲೂಕಿನ ಅರ್ಲದವ. ಅಲ್ಲಿಂದ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಯಾವುದೋ ಸಮಸ್ಯೆಗೆ ಸಿಕ್ಕಿಕೊಂಡು ಅಲ್ಲಿಂದ ಊರು ಬಿಟ್ಟವರು ಬಂದು ಇಲ್ಲಿ ನಮ್ಮ ಗುರುಪುರ ಕೈಕಂಬದಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದ್ದ, ಒಂದು 4-5 ಮಂದಿ ಸೇರಿಕೊಂಡು. ಅಲ್ಲಿಯೂ ಸಮಸ್ಯೆ ಆಯ್ತು ಅಂತ ಹೇಳಿ ಅಲ್ಲಿಂದ ಸುರತ್ಕಲ್ಗೆ ಬಂದ. ಸುರತ್ಕಲ್ ಮಾರ್ಕೆಟ್ ಬಳಿ ಒಂದು ಸ್ಟೂಲ್ ಇಟ್ಟುಕೊಂಡು ಒಂದು ಹೂವಿನ ವ್ಯಾಪಾರ ಮಾಡ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ಅವನ ತಮ್ಮನನ್ನು ಬಂದು ಅಲ್ಲಿಗೆ ಸೇರಿಸಿಕೊಂಡ. ತದನಂತರ ಅಲ್ಲಿ ಕೆಲವು ಯುವಕರನ್ನೆಲ್ಲ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ಅಲ್ಲಿ ಯಾವುದು ಎಲ್ಲ ಅಕ್ರಮ ವ್ಯವಹಾರಗಳು ನಡೀತದೆ ಅವರಿಗೆಲ್ಲ ಬೆದರಿಸಿ ವ್ಯವಹಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಮಹಿಳೆಯೊಬ್ಬರೊಂದಿಗೆ ಸಂಪರ್ಕ ಬೆಳೆಸಿ ಅವರ ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನೆಲ್ಲ ಪಡ್ಕೊಂಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಚಿನ್ನಾಭರಣ ಕೇಳಿದಾಗ ನಿಮ್ಮ ಬೇರೆ ಬೇರೆ ರೀತಿಯ ಫೋಟೋಗಳಿವೆ, ವಿಡಿಯೋಗಳಿವೆ ಅಂತ ಬೆದರಿಸಿದ್ದ. ನಿಮ್ಮ ಗಂಡನಿಗೆ ಹೇಳ್ತೇನೆ ಅಂತ ಹೇಳಿದ್ದ. ಆ ಮಹಿಳೆಯ ಗಂಡ ವಿದೇಶದಲ್ಲಿದ್ರು. ಆಗ ಆ ಮಹಿಳೆ ಏನು ಮಾಡ್ಲಿಕ್ಕೆ ಆಗದೆ ಸುಮ್ಮನಾಗಿದ್ರು. ಮತ್ತೆ ವಿದೇಶದಿಂದ ಗಂಡ ಬಂದ ನಂತರ ಅವರಿಗೆ ವಿಚಾರ ತಿಳಿಸಿದ್ರು. ಆಗ ಅವರು ಈತನನ್ನು ಕೇಳಿದಾಗ ಉಡಾಫೆ ಮಾತಾಡಿದ್ದ. ಈ ವಿಚಾರ ಅಲ್ಲಿನ ಹಿಂದೂ ಪರ ಸಂಘಟನಾ ಹುಡುಗರ ಗಮನಕ್ಕೆ ಬಂದಿತ್ತು. ಆಗ ಮನೋಜ್ ಕೋಟಿಕೆರೆ ಮತ್ತವರ ಹುಡುಗರು ಇವರ ಮೇಲೆ ತಳವಾರ್ನಿಂದ ದಾಳಿ ಮಾಡಿದ್ರು. ಇವನ ಕೈಗೆ ಗಂಭೀರವಾದ ಗಾಯ ಆಗಿತ್ತು. ಇವನನ್ನ ಎಜೆ ಹಾಸ್ಪಿಟ್ಲಿಗೆ ದಾಖಲಿಸಾಗಿತ್ತು. ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾಗಿತ್ತ. ಆ ಸಂದರ್ಭದಲ್ಲಿ ಮೊಯ್ದಿನ್ ಬಾಬು ಅವರು ಕಾಂಗ್ರೆಸ್ ಮುಖಂಡರಾಗಿದ್ರು. ಇವನು ಸಹ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿದ್ದ. ಅವರು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರನ್ನ ಎಜೆ ಆಸ್ಪತ್ರೆಗೆ ತರಿಸಿ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಸಾಮಾನ್ಯವಾಗಿ ಒಂದು ಆಸ್ಪತ್ರೆ ಮುಖ್ಯಸ್ಥರು ಇನ್ನೊಂದು ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ ಯಾವುದೇ ಸರ್ಜನು. ಅಂತದ್ರಲ್ಲಿ ಶಾಂತರಾಮ್ ಶೆಟ್ಟಿ ಅವರು ತೇಜಸ್ವಿನಿ ಆಸ್ಪತ್ರೆ ಮುಖ್ಯಸ್ಥರಾಗಿದ್ರು ಸಹ ಮೊಯ್ದಿನ್ ಬಾಬು ಅವರ ಒತ್ತಡಕ್ಕೆ ಮಣಿದು ಎಜೆ ಹಾಸ್ಪಿಟಲ್ಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು. ತದನಂತರ ಅವ ಹುಷಾರಾಗಿದ್ದ. ಅದನಂತರ ಇವಾಗ ಕಡಬದಲ್ಲಿ ಒಂದು ಯಾರೋ ಒಬ್ಬರ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ ಹುಡುಗರನ್ನು ಕರ್ಕೊಂಡೋಗಿ ಅಲ್ಲಿ ಗಲಾಟೆ ಮಾಡಿದಾಗ ಅಲ್ಲಿಯ ಯುವಕರೆಲ್ಲ ಸೇರಿಕೊಂಡು ಇವ್ರನ್ನ ಹೊಡೆದು ಬಡ್ದು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ರು. ಆ ಸಂದರ್ಭದಲ್ಲಿಯೂ ಮೊಯ್ದಿನ್ ಬಾಬು ಅವರಿಗೆ ಇವನಿಗೆ ಹೆಲ್ಪ್ ಮಾಡಿದ್ರು. ಅದು ಕೇಸು ದಾಖಲಾಗದಂತೆಲ್ಲ ನೋಡ್ಕೊಂಡಿದ್ರು. ಅದರಿಂದಾಗಿ ಇವಾಗ ಮೊಯ್ದಿನ್ ಬಾಬು ಅವರ ಒಟ್ಟಿಗೆ ಇದ್ದ. ಆದ್ರೆ ಅದೇ ಮೊಯ್ದಿನ್ ಬಾಬು ಅವರ ಸಹೋದರನ ವಿಚಾರದಲ್ಲಿ ಮೂಗು ತೋರಿಸಿಬಿಟ್ಟು ಸತ್ತಾರೆ. ಅವರಿಗೆ ಸುಮಾರು 50 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ. ಒಂದು 25 ಲಕ್ಷ ರೂಪಾಯಿ ಚೆಕ್ ತಗೊಂಡಿದ್ದಾರೆ. ಅದರ ಮೇಲೆ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಈ ಎಲ್ಲ ವಿಚಾರ ಅವರ ಮನೆಯವರ ಗಮನಕ್ಕೆ ಬಂತು. ಮನೆಯವರ ಗಮನಕ್ಕೆ ಬಂದಾಗ ಸಹಜವಾಗಿ ಮನೆಯಲ್ಲಿ ಸಮಸ್ಯೆಗಳು ಸೃಷ್ಟಿಯಾದವು. ಇದರಿಂದ ಚರ್ಚಿತರಾಗಿ ಮಮತಾ ಜಾಲಿ ಅವರು ಆತ್ಮಹತ್ಯೆ ಮಾಡುವಂತ ತೀರ್ಮಾನಕ್ಕೆ ಬಂದಿದ್ರು. ಇಲ್ಲದ ಅತ್ಯುತ್ತಮ ಒಳ್ಳೆ ಸಮಾಜ ಸೇವಕ, ಒಳ್ಳೆ ಎಲ್ಲರೊಂದಿಗೆ ಬೆರೆಯುತ್ತಿದ್ದಂತ ಮನುಷ್ಯ. ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇದ್ರು. ದೊಡ್ಡ ಮಟ್ಟದ ಉದ್ಯಮಿ, ವ್ಯವಹಾರ ಇತ್ತು, ಕೋಟ್ಯಂತರ ಟರ್ನ್ ಓವರ್ ಇತ್ತು, ಎಲ್ಲವೂ ಇತ್ತು. ಅಂತವರು ಇವರ ವಿಷವರ್ತುಲಕ್ಕೆ ಸಿಲುಕಿ ಈ ರೀತಿಯಾಗಿ ಪ್ರಾಣ ಕಳೆದುಕೊಳ್ಬೇಕಾಯ್ತು ಪಾಪ. ಸರ್, ಈಗ ಇಂತಹ ವಿಷವರ್ತುಲ ಹೇಗೆ ವರ್ಕ್ ಆಗತ್ತೆ ನೋಡಿ. ಅವರು ಸ್ಥಳೀಯವಾಗಿ ಪ್ರಭಾವಿ,
ಸ್ಥಳೀಯ ಜುಮ್ಮಾ ಮಸೀದಿಯ ಜಮಾತ್ ಕಮಿಟಿಯ ಅಧ್ಯಕ್ಷರು. ಈ ಸತ್ತಾರೆ ಕಳೆದ ಸಾರಿ ಆ ಜುಮ್ಮಾ ಕಮಿಟಿಗೆ ಚುನಾವಣೆ ನಡೆದಾಗ ಓಟಿಗೆ ನಿಂತಿದ್ದ ಇವರ ವಿರುದ್ಧವಾಗಿ. ಆದ್ರೆ ಜಮಾತ್ನವರು ಇವರನ್ನ ಮಮತಾಜ್ ಅಲಿ ಅವರನ್ನು ಬೆಂಬಲಿಸಿದ್ರು. ಅವರು ಜಮಾತ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಅಲ್ಲಿಂದಲೇ ಅವರ ವಿರುದ್ಧ ಕತ್ತಿ ಬಸೀತಾ ಇದ್ದ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೊಯ್ದೀನ್ ಬಾವ ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗ್ಲಿಲ್ಲ, ಇನಾಯತ್ ಅಲಿ ಅವರಿಗೆ ಟಿಕೆಟ್ ಸಿಕ್ತು. ಆಗ ಮೊಯ್ದೀನ್ ಬಾವ ಅವರು JDS ಗೆ ಬಂದು JDS ಅಭ್ಯರ್ಥಿ ಆದ್ರು. ಆ ಸಂದರ್ಭದಲ್ಲಿ ಇನಾಯತ್ ಅಲಿ ಅವರೊಟ್ಟಿಗೆ ಸೇರಿಕೊಂಡ. ಯಾರು? ಸತ್ತಾರೆ. ಓಕೆ. ಅಲ್ಲಿ ಕಾಂಗ್ರೆಸ್ ಪದಾಧಿಕಾರಿ. ಓಕೆ. ಅದನಂತರ ಅವನಿಗೆ ಈ ವಿಚಾರ ಗೊತ್ತಾದಾಗ ಇವರನ್ನು ಹಣಿಬಹುದು, ಇವರ ಹತ್ರ ದುಡ್ಡು ಸುಲು ಮಾಡಬಹುದು ಅಂತ ಹೇಳಿ ಈ ವಿಚಾರದಲ್ಲಿ ಇದು ಮಾಡಿರೋದು. ಆದ್ರೆ ಮಮತಾಜ್ ಅಲಿ ಅವರು ಈ ವಿಚಾರನೆಲ್ಲ ಸ್ಥಳೀಯ ಪೊಲೀಸರ ಗಮನಕ್ಕೆ ತರಬಹುದಿತ್ತು. ಯಾಕಂದ್ರೆ ಸ್ಥಳೀಯ ಪೊಲೀಸರಿಗೆ ಈ ವಿಚಾರ ತಿಳಿಸಿದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಏನೋ ನಾವು ಹೆದರಿದ್ರು ಪಾಪ. ಸರ್, ಈಗ ಇಬ್ರು ಸಹೋದರರು ಪ್ರಭಾವಿಗಳು, ಇಬ್ಬರಲ್ಲ ಮೂವರು ಕೂಡ ಪ್ರಭಾವಿಗಳು. ಆದ್ರೆ ಇಂತಹ ಆತ್ಮಹತ್ಯೆಯ ನಿರ್ಧಾರ ಮಾಡುವಂತ ದೊಡ್ಡ ಕೇಸ ಇದು, ಅಥವಾ ಅಂತಹ ಒಂದು ಪೀಕ್ ಮಟ್ಟಕ್ಕೆ ಹೋಗ್ತಾ ಇತ್ತಾ ಅಂತ? ಇಲ್ಲ ನೋಡಿ, ಯಾರಿಗೆ ಆದ್ರೂ ಒಂದು ಸೂಕ್ಷ್ಮ ಮನಸ್ಸಂತ ಇರುತ್ತೆ. ಅಂತವರು ಇಂತಹ ಒತ್ತಡಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಇದನ್ನು ಸಹೋದರರ ಹತ್ರ ಹೇಳಿಕೊಳ್ಳುವಂತ ವಿಚಾರ ಅಲ್ಲ. ಯಾವುದೋ ಹೆಣ್ಣೊಂದಿಗೆ ಅಕ್ರಮ ಸಂಬಂಧ ಇದೆ, ಅವಳಿಗೆ ಒಂದು ಮಗುವಾಗಿದೆ, ಅವಳು ಮದುವೆಗಾಗಿ ನನ್ನನ್ನು ಪೀಡಿಸ್ತಿದ್ದಾಳೆ ಅಂತ ಹೇಳಿಕೊಳ್ಳುವಂತ ಪರಿಸ್ಥಿತಿ ಅಲ್ಲಲ್ಲ. ಹೌದೌದು. ಆದ್ರಿಂದಾಗಿ ಮಮತಾಜ್ ಅಲಿ ಅವರು ಆ ಇಕ್ಕಟ್ಟಿನಲ್ಲಿ ಸಿಲುಕೊಂಡ್ರು. ಅವರ ಮನೆಯವರು ಸಹ ಅಷ್ಟೇ ಒಂದು ಒಳ್ಳೆ ಮನೆತನದಿಂದ ಬಂದವರು, ಯಾರು ತಮ್ಮ ಗಂಡನನ್ನು ಬಿಟ್ಟುಕೊಳ್ಳಿಕ್ಕೆ ತಯಾರಿರ್ತಾರೆ. ಹೌದೌದು. ಆ ಸಮಸ್ಯೆ ಸೃಷ್ಟಿ ಆಯ್ತು. ಮನೆಯಲ್ಲೂ ನೆಮ್ಮದಿ ಇಲ್ಲ, ಈಚೆಯಿಂದ ಇವರು ಈ ದುಡ್ಡಿಗಾಗಿ ಒತ್ತಡ ಹೇರ್ತಾ ಇದ್ದಾರೆ. ಆದ್ರಿಂದ ಆ ಜಂಜಾಟದಲ್ಲಿ ಸಿಲುಕಿ ಈ ರೀತಿ ನಿರ್ಧಾರ ತಗೊಳ್ಬೇಕಾಯ್ತು. ಓಕೆ. ವೈಯಕ್ತಿಕವಾಗಿ ನಿಮಗೇನಾದ್ರೂ ಗೊತ್ತಿದ್ರ ಇವರು ಮಮತಾಜ್ ಅಲಿ ಅವರು? ಮಮತಾಜ್ ಅಲಿ ಅವರು ಗೊತ್ತಿತ್ತು, ನಾವು ಹಲವು ಬಾರಿ ಮೀಟ್ ಮಾಡಿದ್ದೇವೆ. ಯಾಕಂದ್ರೆ ಮೊಯ್ದೀನ್ ಬಾವ ಅವರು ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ ಮಮತಾಜ್ ಅಲಿ ಅವರು ಬೆನ್ನ ಹಿಂದೆ ಇದ್ರು. ಆ ಚುನಾವಣೆಯಲ್ಲಿ ಸೋತ್ರು. ಎರಡನೇ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರು. ಮೂರನೇ ಬಾರಿ ಸೋತ್ರು. ಕಳೆದ ಬಾರಿಯೂ ಡಿಫೀಟ್ ಆದ್ರ. ಈ 3 ಬಾರಿ ಸೋತಿದ್ದಾರೆ, 1 ಸಾರಿ ಗೆದ್ದಿದ್ದಾರೆ. 4 ಚುನಾವಣೆಗಳಲ್ಲೂ ಸಹ ಮೊಯ್ದೀನ್ ಬಾವ ಅವರ ಜೊತೆಗಿದ್ದದ್ದು ಮಮತಾಜ್ ಅಲಿ ಅವರೇ. ಯಾವುದೇ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಭಾಳಿಸುವುದಾಗ್ಲಿ, ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡುವುದಾಗ್ಲಿ, ಯಾವುದಕ್ಕೂ ಮಮತಾಜ್ ಅಲಿ ಅವರೇ ಮಾಡ್ತಾ ಇದ್ದದ್ದು. ಮತ್ತೆ ಎಲ್ಲರೊಟ್ಟಿಗೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ರು. ಒಳ್ಳೆ ಮಾತುಗಾರ, ಯಾರಿಗೂ ನೋವು ಮಾಡುವಂತ ವ್ಯಕ್ತಿತ್ವದ ಅವರಲ್ಲ. ಆದ್ರಿಂದಾಗಿ ಅವರ ಈ ರೀತಿ ಆಗಲಿಕ್ಕೆ ಬೇಸರ ತಂದಿರೋದು. ಈಗ ಆರೋಪಿಗಳು ಅರೆಸ್ಟ್ ಆಗಿದಾರ, ತಪ್ಪಿಸಿಕೊಂಡಿದ್ದಾರೆ. ಈಗ 4 ಮಂದಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮಹಿಳೆ ಮತ್ತು ಸತ್ತಾರ್ ಕೇರಳಕ್ಕೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಅವರ ಮೊಬೈಲ್ ಲೊಕೇಶನ್ ಲಾಸ್ಟ್ ಕೇರಳದಲ್ಲಿ ಕಾಣ್ತಾ ಇದೆ ಅಂತೆ. ಅದರಿಂದಾಗಿ ಕೇರಳಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವರು ರಾತ್ರಿ ವಾಯ್ಸ್ ಮೆಸೇಜ್ ಬಿಟ್ರಲ್ಲ, ಆಗ್ಲೇ ಅವರಿಗೆ ಗೊತ್ತಾಗಿದೆ ಬೆಳಿಗ್ಗೆ ಆಗುವಾಗ ಇವರು ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಕಳ್ಳರ ಮನಸ್ಸು ಉಳ್ಳಗೆ ಅಂತ ಹೇಳಿದ ಹಾಗೆ ಅವರು ಅದನ್ನು ವಾಚ್ ಮಾಡ್ತಾ ಇರ್ತಾರೆ. ಆದ್ರಿಂದಾಗಿ ಎಲ್ಲರೂ ಇಲ್ಲಿ ಹುಡುಕುವ ಸಂದರ್ಭದಲ್ಲಿ ಅವರು ಊರು ತೊರೆದಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಕೇರಳಕ್ಕೆ ಹೋಗುವುದು ಕೇವಲ ಒಂದು ಅರ್ಧ ಗಂಟೆಯ ದಾರಿ. ಹೌದೌದೌದು. ಅಷ್ಟೇ. ಯಾಕಂದ್ರೆ ಆರಂಭದಲ್ಲಿ ಅವರ ಮಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು. ಅದರ ನಂತರ ಸಂಜೆ ವೇಳೆಗೆ ಅವರ ತಮ್ಮ ಬಂದು ಈ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ಸಂಶಯದಲ್ಲಿ ದೂರು ಕೊಟ್ಟಿರೋದು. ಓಕೆ. ಈಗ ದೂರಿನಲ್ಲಿ ಕಮಿಷನರ್ ಹೇಳೋ ಪ್ರಕಾರ 3 ತಿಂಗಳಿಂದ ಖಿನ್ನತೆಯಲ್ಲಿದ್ರಂತೆ. ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಜೂನ್ ನಿಂದ ಆರಂಭವಾಗಿದೆ ಇದು. ನೋಡಿ, ಜೂನ್ ನಿಂದ ಆರಂಭವಾಗಿದೆ.
ಜೂನ್, ಜುಲೈ, ಆಗಸ್ಟ್, ಓಕೆ, ಸೆಪ್ಟೆಂಬರ್. ಹಾ, ಜೂನ್ ನಲ್ಲಿ ಮೊದಲ ಪಂಚಾಯತಿಗೆ ಆಗಿರೋದು. ಎಸ್, ಇವರ ಗಮನಕ್ಕೆ ಬಂದಿರೋದು ಅದು ಸತ್ಯನಾರಾಯಣ ಟೀಮ್ ಇದ್ದು. ಹೌದು. ಕೇವಲ ಇದು ಇವರಿಗೆ ಮಮತಾಜಾಲಿ ಅವರಿಗೆ ಒಬ್ಬರಿಗೆ ಅಲ್ಲ ಇವರು ಮಾಡಿರೋದು, ಮತ್ತೆ ಹಲವಾರು ಮಂದಿ ಧಾರ್ಮಿಕ ಮುಖಂಡರಿಗೂ ಇದೇ ರೀತಿ ಮಾಡಿದ್ದಾರಂತೆ. ಧಾರ್ಮಿಕ ಮುಖಂಡರು ಓಕೆ, ಅವರಿಗೆಲ್ಲ ಹೆಣ್ಮಕ್ಳ ಹತ್ರ ಫೋನ್ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಿ ಅಸಭ್ಯ ಭಾಷೆಯಲ್ಲಿ ಮಾತಾಡಿ ಅವರನ್ನು ಉದ್ರೇಕಿಸಿ ಅದನ್ನು ರೆಕಾರ್ಡ್ ಮಾಡಿ ಮತ್ತೆ ಅವರನ್ನು ಬೆದರಿಸಿ ಒಂದು ಹಣ ವಸೂಲು ಮಾಡೋದು, ಇಲ್ಲಾದ್ರೆ ಯಾವ್ದಾದ್ರು ಒಂದು ಧಾರ್ಮಿಕ ಮತ ಪ್ರವಚನಕ್ಕೆ ಕರ್ಸೋದು, ಅವ್ರ ಹತ್ರ ಮತ ಪ್ರವಚನ ಮಾಡಿದ್ದು, ಅದರಲ್ಲಿ ಹಣ ಕಲೆಕ್ಷನ್ ಮಾಡೋದು, ಮತ್ತೆ ಅವರಿಗೆ ಟೋಪಿ ಹಾಕುವುದು. ಈ ರೀತಿಯ ದಂಧೆಯಲ್ಲಿ ಇವರು ತೊಡಗಿಸಿಕೊಂಡಿದ್ರು. ಈಗ ಸತ್ತಾರನ್ನು ಹಿಡಿದು ಅವರ ಮೊಬೈಲ್ ಅನ್ನು ಚೆಕ್ ಮಾಡಿದ್ರೆ ಎಷ್ಟು ಮಂದಿಗೆ ಹನಿ ಟ್ರ್ಯಾಪ್ ಈ ಟೈಪ್ ಅಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅದು ಅಲ್ಲದೆ ಅಲ್ಲಿ ಸುರತ್ಕಲ್ ಪರಿಸರದಲ್ಲಿ ಹಲವಾರು ರೀತಿಯ ವ್ಯವಹಾರಗಳಿವೆ. MRPL, BASF ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಸಾವಿರಾರು ಮಂದಿ ಉದ್ಯೋಗಿಗಳಿದ್ದಾರೆ. ಅಂತವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಹತ್ರ ಹಣ ವಸೂಲಿ ಮಾಡುವಂತ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಇವರು. ಇದು ಇನ್ನೊಂದು, ಈಗ ಇವರು ಕಮಿಷನರ್ ಹೇಳುವಾಗ ಸೆಕ್ಸ್ ವಿಡಿಯೋ ಆಧಾರದಲ್ಲಿ ಮುಮ್ತಾಜಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ, ಹನಿ ಟ್ರ್ಯಾಪಿನ ಒಂದು ಭಾಗ ಇದು. ಅದು ಹನಿ ಟ್ರ್ಯಾಪಿನ ಒಂದು ಭಾಗ ಅದು ಆಗಿರ್ಬೋದು. ಯಾಕಂದ್ರೆ ಹೇಳಿದ್ರೆ ರೆಹಮತ್ ಮತ್ತು ಮಮತಾಜಾಲಿ ಇದ್ದಂತಹ ಖಾಸಗಿ ವಿಡಿಯೋಗಳು ಇಲ್ಲದ್ರೆ ಖಾಸಗಿ ಫೋಟೋಗಳು ಇವರ ಕೈಗೆ ಸಿಕ್ಕಿರ್ಬೋದು. ಅದನ್ನು ಮುಂದೆ ಮಾಡಿಟ್ಟೆ ಇವರು ಅವರನ್ನು ಬೆದರಿಸಿರೋದು. ಆದ್ದರಿಂದ ಅವರಿಗೆ ಅದನ್ನು ಪೊಲೀಸರಿಗಾಗ್ಲಿ ತಮ್ಮ ಸಹೋದರರಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಮಮತಾಜ್ ಅವರ ಹಿಂದೆ ಬೇರೆ ಪ್ರಭಾವಿಗಳಿರುವ ಸಾಧ್ಯತೆ ಉಂಟಾ? ಯಾರು ರಾಮತ್ ಅವರ ಹಿಂದೆ ಬೇರೆ ಯಾರಾದ್ರೂ ರಾಜಕಾರಣಿಗಳು? ಇಲ್ಲ, ಅಂತ ಸಾಧ್ಯತೆಗಳು ಕಮ್ಮಿ. ಆದ್ರೆ ಇಂತಹ ಟಪೋರಿಗಳು ಇದ್ದೇ ಇರ್ತಾರೆ. ಧನ್ಯವಾದಗಳು ಸರ್, ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಮತ್ತು ವಿಸ್ತೃತವಾದಂತಹ ಮಾಹಿತಿಯನ್ನ ನೀಡಿರೋದಕ್ಕೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಏನ್ ಹೇಳ್ತಾರೆ ನೋಡುವ. ಯಾಕಂದ್ರೆ ಅದ್ರ ಜೊತೆಗೆ ಅಲ್ಲಿ ಇವತ್ತು ಅವರ ಶವವನ್ನ ಮೇಲಕ್ಕೆತ್ತಿದಂತ ವ್ಯಕ್ತಿ ಮಾತನಾಡ್ತಿದ್ದಾರೆ. ರಾತ್ರಿ ಕೂಡ ಮಾಡಿದ್ವಿ, ಮತ್ತೆ ಅಲ್ಲಿ ಬ್ರಿಡ್ಜಿ ಲಾಸ್ಟ್ ಇಲ್ಲುಂಟಲ್ಲ, ಸೆಕೆಂಡ್ ಬ್ರಿಡ್ಜ್ ತುದಿ ಸೈಡ್ ಅಲ್ಲಿ ಸ್ವಲ್ಪ ಇದು ಬಾಡಿ ಟ್ರೇಸ್ ಆಯ್ತು. ಅಲ್ಲಿ ಅವರಿಗೆ ಬರುವಾಗ ಸ್ವಲ್ಪ ಬಾಡಿದು ತಲೆ ಕಾಣಿಸ್ತಾ ಇತ್ತು. ಮತ್ತೆ ಹೋಗಿ ನಾವು ಇದು ಮಾಡಿ ಬಾಡಿ ಕೊಟ್ಟೆ. ನೀರೊಳಗಿತ್ತ ಹೀಗೆ ಫ್ಲೋಟ್ ಆಗ್ತಿತ್ತು, ಸ್ವಲ್ಪ ಫ್ಲೋಟಿಂಗ್ ಮೇಲೆ ಸ್ವಲ್ಪ ಬರ್ತಾ ಇತ್ತು, ಸ್ವಲ್ಪ ತಲೆ ಭಾಗ ಸ್ವಲ್ಪ ಕಾಣ್ತಾ ಇತ್ತು. ಅಲ್ಲ, ಒಂದು 24 ಗಂಟೆಯಿಂದ ಬಾಡಿ ಮೇಲೆ ಬರ್ಲಿಲ್ಲ. ಅದಕ್ಕೆ ಕಾರಣ ಅಂದ್ರೆ ನೀರು ಅಡಿಯಲ್ಲಿ ಒಂದು 4 ಫೀಟು ಒಂದು ಕೋಲ್ಡ್ ನೀರಿತ್ತು. ಅದು ಒಂದು ಟೈಮಿಂಗ್ ಆಗ್ತದೆ ಸರ್, ಒಂದು 4 ಗಂಟೆ 5 ಗಂಟೆ 24 hours ಆದ ಮೇಲೆ ಅಷ್ಟೇ ತಾಗ್ತದೆ, ಮತ್ತೆ ಡಿಕಂಪೋಸ್ ಆಗ್ತದೆ. ಎಷ್ಟು ಮಂದಿ ಟೀಮ್ ನಮ್ಮ ಟೀಮಲ್ಲಿ 4 ಮಂದಿ ಸರ್. ಇಲ್ಲ ಸರ್, ಅದು ಅಲ್ಲಿ ಆಲನೆ ಒಂಥರ ಇತ್ತು, ಅದು ಹೇಳಿಕ್ಕೆ ಇಲ್ಲ. ಅಂದ್ರೆ ಅಲ್ಲಿ ಡ್ರಿಜ್ಜಿಂಗ್ ಮಾಡಿ ಪೈಪ್ ಎಲ್ಲ ಹೊಂಡ ಬೇರೆ ಕಡೆಯೆಲ್ಲ ಹೊಂಡ ಇದೆ, ಒಂದ್ ಸ್ವಲ್ಪ ಇದೆ ಡೆಪ್ತ್ ಇಲ್ಲದಾಗಿದೆ, ಆ ತರ ಎಲ್ಲ ಇತ್ತು. ಕಲ್ಲು ಬಂಡೆ ಎಲ್ಲ ತುಂಬಾ ಇತ್ತು. ಈ ಬಗ್ಗೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಅವರು ಮಾತನಾಡಿದ್ದಾರೆ. ಅನುಪಮ್ ಅಗರ್ವಾಲ್ ಅವರು ಮಾತನಾಡಿರುವಂಥ ದೃಶ್ಯ ಕೆಲವು ಕ್ಷಣಗಳಲ್ಲಿ ಬರ್ಬೋದು. ಬಂದ್ರೆ ನಿಮಗೆ ಪ್ಲೇ ಮಾಡ್ತೀವಿ, ಯಾಕೆಂದ್ರೆ ಆಲ್ರೆಡಿ ಅದು ತಾಂತ್ರಿಕ ಕಾರಣದಿಂದಾಗಿ ಲೇಟ್ ಆಗ್ತಾ ಇದೆ. ನೋಡುವ, ಬಂದ ಕೂಡಲೇ ಅದನ್ನ ಪ್ಲೇ ಮಾಡ್ತೀವಿ. ಈಗ ಮುಂದಿನ ಸುದ್ದಿಗೆ ಹೋಗುವ ಶ್ರೇಯ. ಇದೀಗ ನಮಗೆ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದಲೂ ಕೂಡ ಈಗ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಇದರಿಂದಾಗಿ ಗ್ರಾಮ ಪಂಚಾಯತ್ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮುಖ್ಯವಾಗಿ ಗ್ರಾಮಸ್ಥರಿಗೆ ತುಂಬಾನೇ ಮುಖ್ಯ. ಏನೇ ಸೇವೆ ಬೇಕಿದ್ರು ಕೂಡ ಅವ್ರು ಗ್ರಾಮ ಪಂಚಾಯತ್ಗೆ ಹೋಗ್ಲೇಬೇಕು. ಆದ್ರೆ ಇದೀಗ
ಅಕ್ಟೋಬರ್ ಈಗಾಗಲೇ 4 ದಿನ ಆಯಿತು ಪ್ರೊಟೆಸ್ಟ್ಗೆ ಕೈಕೊಂಡು. ಈಗ ಬೆಂಗಳೂರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಮೊನ್ನೆಯಷ್ಟೇ ಒಂದು VAಗಳ ಪ್ರೊಟೆಸ್ಟ್ ಆಯಿತು. ಅದಾದ ಬೆನ್ನಲ್ಲಿ ಈಗ ಗ್ರಾಮ ಪಂಚಾಯತ್ ರಾಜ್ಯದ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಇದರಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಎದುರಾಗಬಹುದಂತ ದಾಮು? ಖಂಡಿತ ಗ್ರಾಮ ಪಂಚಾಯತ್ನಲ್ಲಿ ಅವರು ಪ್ರೊಟೆಸ್ಟ್ ಮಾಡೋದ್ರಿಂದ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಗ್ರಾಮಸ್ಥರು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ಇರೋದಿಲ್ಲ ಅಥವಾ ಬೇಕಾದಂತ ನೌಕರರು ಇರೋದಿಲ್ಲ ಅಂತಂದ್ರೆ ಖಂಡಿತವಾಗಿ ತೊಂದರೆ ಆಗ್ತದೆ. ಈಗ ನಾವು VAಗಳು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ಸಮಸ್ಯೆಗಳು ನಮಗಾಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರೆ ಕೂಡ ಅಲ್ಲಿ VAಗಳು ಮಾತನಾಡ್ತಾ ಏನ್ ಹೇಳಿದ್ರು, ನಮಗೆ ಸಮಸ್ಯೆಗಳಾಗ್ತಾ ಇದಾವೆ, ನಮಗೆ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ನಮ್ದು ಯಾವುದೇ ರೀತಿಯಂತಹ ನಮಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಮೊಬೈಲ್ ಸರಿ ಇಲ್ಲ, ನೆಟ್ವರ್ಕ್ ಸರಿ ಇಲ್ಲ, ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಅನ್ನುವಂಥದ್ದು. ಇವ್ರದ್ದು ಕೂಡ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾಗೇಶ್ ಅವರನ್ನ ಸಂಪರ್ಕ ಮಾಡಿದ್ರೆ ಗೊತ್ತಾಗುತ್ತದೆ. ಯಾಕೆಂತಂದ್ರೆ ನಾಗೇಶ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡುವ. ಯಾಕೆಂತಂದ್ರೆ ಬಹಳಷ್ಟು ವಿಚಾರಗಳ ಬಗ್ಗೆ ಅವ್ರು ಮಾತನಾಡ್ತಾರೆ. ಒಂದು VAಗಳು ಒಂದಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಇವರು ಸಹ ಅಕ್ಟೋಬರ್ 4ರಿಂದ ಅನ್ನುವಂಥ ತೆಗೆದುಕೊಳ್ತಾ ಆಘೋಷಣೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಪ್ರತಿಭಟನೆಗಳಾದಾಗ ಅವರಿಗೆ ಏನಾದ್ರೂ ಪರಿಹಾರಗಳು ಸಿಗುತ್ತಾ ಅಥವಾ ಅವರಿಗೆ ಏನಾದ್ರೂ ಮೂಲಭೂತ ಸೌಕರ್ಯಗಳು ಸಿಗುತ್ತಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಆದ್ರೆ ಒಂದು ಕಡೆ ಅವರಿಗೂ ಸೌಲಭ್ಯಗಳು ಸರಿಯಾಗಿ ಸಿಗುವುದಿಲ್ಲ, ಇನ್ನೊಂದು ಕಡೆ ಇಲ್ಲಿ ಜನರಿಗೂ ಕೂಡ ಸೇವೆಗಳು ಸಿಗೋದಿಲ್ಲ. ಒಟ್ಟಿನಲ್ಲಿ ಅವರು ಕೂಡ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಂತ ಪ್ರಯೋಜನ ಆಗದೇ ಇದ್ರೆ ಅಲ್ಲಿ ಆ ಕಡೆ ಪ್ರತಿಭಟನೆಯಾಗಿ ಉಳಿಯುತ್ತೆ. ಇಲ್ಲಿ ಜನರು ಸಫರ್ ಆಗುವಂಥದ್ದು ಸಫರ್ ಆಗ್ತಾ ಇರ್ತಾರೆ. ಇದೀಗ ಆಗ್ತಾ ಇರುವಂಥದ್ದು ಈಗ VAಗಳದ್ದಿರ್ಬೋದು, ಈಗ ಗ್ರಾಮ ಪಂಚಾಯತಿನ ಸಿಬ್ಬಂದಿಯಿಂದಲೂ ಮುಷ್ಕರ ಅಂತ ಏನು ನಾವು ನೋಡ್ತಾ ಇದ್ದೀವಿ, ಇವರಿಂದಲೂ ಕೂಡ ಇರ್ಬೋದು. ಇದೆಲ್ಲವೂ ಕೂಡ ಬಹಳಷ್ಟು ವಿಚಾರಗಳ ಬಗ್ಗೆ ನಮಗೆ ತೊಂದರೆ, ಅದು ಗ್ರಾಮಸ್ಥರಿಗೆ ತೊಂದರೆ. ಗ್ರಾಮ ಪಂಚಾಯತ್ನಲ್ಲಿ ಸೇವೆಗಳಿಗೆ ವ್ಯತ್ಯಯ ಆಗ್ತದೆ. VA ಬೇಕು ಗ್ರಾಮ ಪಂಚಾಯತ್ನಲ್ಲಿ, ಇವರೆಲ್ಲ ಬೇಕು, ಇವರೆಲ್ಲ ಇಲ್ಲದಿದ್ರೆ ಕಷ್ಟ ಆಗ್ತದೆ. ಈಗ PDOಗಳು ಕೂಡ ಇದಕ್ಕೆ ಸಾಥ್ ನೀಡುವಂತ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ತೊಂದರೆಗೆ ಒಳಗಾಗ್ತಾರೆ. ಈಗ ಪಂಪ್ ಸೆಟ್ಗೆ ಆಧಾರನ್ನ ಅಳವಡಿಕೆ ಮಾಡ್ತಾ ಇರುವಂಥದ್ದು ಇರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಬೇಕಾಗಿದೆ. ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರುವಂಥ ನಿಟ್ಟಲ್ಲಿ ಗ್ರಾಮ ಪಂಚಾಯತ್ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಗ್ರಾಮ ಮಟ್ಟದಲ್ಲಿ ಒಂದು ಸಂಪರ್ಕ ಸೇತುವೆ ಆದಂತಹ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಕಾರ್ಯವನ್ನು ನಿರ್ವಹಿಸ್ತದೆ. ಈ ಗ್ರಾಮ ಪಂಚಾಯತ್ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳಾಗ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇವರೆಲ್ಲ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೇನಾದ್ರೂ ಪ್ಲಸ್ ಆಗುತ್ತಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಪ್ಲಸ್ ಆಗದಿದ್ರೆ ಪ್ರತಿಭಟನೆ ಮಾಡಿ ಪ್ರಯೋಜನ ಏನು ಅಲ್ವಾ ಸಂತೋಷ್? ಹೌದು, ನಾವು ಯಾವಾಗಲೂ ಸ್ಥಳೀಯ ಸರ್ಕಾರ ಅಂತ ಹೇಳಿ ಗ್ರಾಮ ಪಂಚಾಯತ್ ನಾವು ಹೇಳುವಂತದ್ದು. ಈಗ ರಾಜ್ಯ ಸರ್ಕಾರದವರು ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಪ್ರತಿಭಟನೆ ಆಗ್ತಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ರು PDOಗಳ ನೇತೃತ್ವದಲ್ಲಿ. ಆನಂತರ ಈಗ ಅದು ಜಿಲ್ಲಾ ಮಟ್ಟದಲ್ಲಿ ಆ ಪ್ರತಿಭಟನೆ ಮುಂದುವರಿತಾ ಇದೆ. ಖಂಡಿತವಾಗಿಯೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಗೆ ಖಂಡಿತವಾಗಿ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ 70% ಕೆಲಸ ಕಾರ್ಯಗಳು ನಡೆಯುವಂತದ್ದು ಪಂಚಾಯತ್ ಕಚೇರಿಯಲ್ಲಿ. ಅಲ್ಲಿಗೆ ಜನಸಾಮಾನ್ಯರು ಹೋದಾಗ PDO ಇಲ್ಲ ಅಥವಾ ಬೇರೆ ಸಿಬ್ಬಂದಿಗಳಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಕುಡಿಯುವ ನೀರು, ಬೀದಿ ದೀಪದ ವ್ಯವಸ್ಥೆ ಬಿಟ್ರೆ ಬಾಕಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಸ್ಥಗಿತ ಮಾಡಿದ್ದಾರೆ. ಹಾಗಾಗಿ ಜನರಿಗೆ ಸಮಸ್ಯೆ ಆಗ್ತದೆ. ಅದರ ಜೊತೆಗೆ ಈಗ ಮೊನ್ನೆ VAಗಳು ಅವರು ಗ್ರಾಮಾಡಳಿತಾಧಿಕಾರಿಗಳು ಅಂತ ಈಗ ಹೇಳ್ತೇವೆ ನಾವು, ಅವರು ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ರೆ ಅವರ ಪ್ರತಿಭಟನೆ ಸ್ಥಗಿತಗೊಳಿಸಿದ್ದಾರೆ. ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವಂತ ಪ್ರತಿಭಟನೆ, ಅದಕ್ಕೆ ಈಗ ಪೂರಕ ಮಾಹಿತಿಯನ್ನು ಜಿಲ್ಲಾಧ್ಯಕ್ಷರು ನಾಗೇಶ್ ಅವರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಈಗ ನಾಗೇಶ್ ಅವರು ನಮಸ್ತೆ. ನಮಸ್ತೆ ಸರ್. ಏನ್ ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಅಂದ್ರೆ ಇದು ಕೇವಲ ಪಂಚಾಯತ್ ಅಭಿವೃದ್ಧಿ ಬೇಡಿಕೆ ಅಲ್ಲ, ಇದು ಕಾರ್ಯದರ್ಶಿ ಲೆಕ್ಕ ಮತ್ತು ಪಂಚಾಯತ್ ನೌಕರರು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯ ಒಕ್ಕೂಟದ ಎಲ್ಲ ಮುಷ್ಕರ ಆರಂಭಗೊಂಡಿದೆ. ಓಕೆ, ಅಲ್ಲ ನಿಮ್ಮ ಪ್ರಮುಖ ಬೇಡಿಕೆಗಳಿಗೆ ಎಂತ ಈಡೇರಿಕೆ ಆಗತ್ತಾ ಇಲ್ವಾ? ಇಲ್ಲ, ಇಲ್ಲಿಯವರೆಗೆ ಆಗ್ಲಿಲ್ಲ. ನಾವೀಗ ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ಕಳೆದ 1 ವರ್ಷದಿಂದ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದಿದ್ದೆವು. ಆದ್ರೆ ಇಲಾಖೆ ಅದಕ್ಕೆ ಸೂಕ್ತವಾದ ಸಮಯ ಕೊಡ್ಲಿಲ್ಲ. ಕಳೆದ ಬಾರಿ ನಾವು ಸಹಕಾರ ಚಳವಳಿ ಅಂತ ಮಾಡಿದ್ವು, ನಮ್ಮ ಗ್ರಾಮ ಪಂಚಾಯತ್ ಆನ್ಲೈನ್ ಸರ್ವಿಸ್ ಮಾಡುದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೂ ಕೂಡ ಸಮಯ ಕೊಡ್ಲಿಲ್ಲ. ಈ ಬಾರಿ ನಾವು ನಮ್ಮ ಮಹಾ ಒಕ್ಕೂಟದಿಂದ ಎಲ್ಲ ಸೇರಿಸಿ ನಾವು ಆರಂಭ ಮಾಡಿದ್ವಿ. ಓಕೆ, ಈಗ ನಿಮ್ಮ ಬೇಡಿಕೆಗಳು ಈಡೇರ್ಲಿಲ್ಲ ಅಂತಂದ್ರೆ ನೀವು ಸೇವೆಗೆ ಬರುದಿಲ್ವಾ? ಅಲ್ಲ, ಈಗ ನಮ್ಮದು ಮಹಾ ಒಕ್ಕೂಟ ಎಲ್ಲರೂ ಸೇರಿಕೊಂಡು ರಾಜ್ಯ ಮಟ್ಟದ ತೀರ್ಮಾನ ಇತ್ತು. ಈಗ ಏನಂತ ಹೇಳಿ ಕೆಲವು ಒಂದು 12 ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖ ಬೇಡಿಕೆ, ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಗ್ರೂಪ್ ಬಿ ಮಾಡಿ ಅಧಿಕಾರಿ ಮಾಡ್ತೀರಿ ಅಂತ ಹೇಳಿ ಸರ್ಕಾರ ಇಲಾಖೆ ಮೊದಲು ಒಪ್ಪಿಕೊಂಡು ಅದೇ ಮಾಡ್ಬೇಕು ಪ್ರಸ್ತಾವನೆ ಇತ್ತು. ಆದ್ರೆ ಅದನ್ನ ಇನ್ನೂ ಮಾಡಿಲ್ಲ. ಯಾಕೆ ಗ್ರೂಪ್ ಬಿ ಅಂತ ಹೇಳಿದ್ರೆ ಈಗ ಗ್ರಾಮ ಪಂಚಾಯತ್ KDP ಸಭೆಗಳನ್ನ ಮಾಡಬೇಕಾಗ್ತದೆ.
KDPS ಅದು ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಇರ್ತಾರೆ, ಪಶುವೈದ್ಯರು ಇರ್ತಾರೆ, ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಇವರನ್ನೆಲ್ಲ ಕರಿಬೇಕಾಗ್ತದೆ. ಇವರೆಲ್ಲ ಗ್ರೂಪ್ ಅಧಿಕಾರಿಗಳು. ಗ್ರಾಮ ಪಂಚಾಯತ್ ಅವರೆಲ್ಲ ಬರಬೇಕಾಗ್ತದೆ. ಆದ್ರೆ ಗ್ರೂಪ್ಸ್ ಅಧಿಕಾರಿ ಅವರು ನೋಟಿಸ್ ಮಾಡಿ ಬರುದಿಲ್ಲ. ಇದು ಒಂದು. ಮತ್ತೆ ಗ್ರಾಮ ಪಂಚಾಯತ್ ನಲ್ಲಿ ಎಲ್ಲಾ ಸೇವೆಗಳನ್ನು ಸರ್ಕಾರ ಗ್ರಾಮಾಂತರಲ್ಲಿ ವಿತರಣೆ ಮಾಡುವಾಗ ಒಬ್ಬ ಹಂತದ ಅಧಿಕಾರಿಯಲ್ಲಿ ಬೇಕಾಗ್ತದೆ. ಮತ್ತೆ ಇದು ಇದಕ್ಕೆ ದೊಡ್ಡ ಫೈನಾನ್ಷಿಯಲ್ ಅಂದ್ರೆ ಆರ್ಥಿಕವಾಗಿ ದೊಡ್ಡ ಹೊರೆ ಆಗೋದಿಲ್ಲ. ಕಾರಣ ಅಂದ್ರೆ ಏನು ಗ್ರೂಪ್ ಡಿ ಮಟ್ಟದ ಅಧಿಕಾರಿಗಳು ವೇತನ ತಿನ್ನಿದೆ ಅದನ್ನು ಈಗಾಗಲೇ ನಮ್ಮ ವಿಡಿಯೋ ತಲುಪಿದ್ದಾರೆ. ಅದಾಗಿಲ್ಲ. ಎರಡನೇದು ನಮ್ಮ ಜ್ಯೇಷ್ಠದ ಪಟ್ಟಿ 2010ರಲ್ಲಿ ನೇಮಕೊಂಡಂತ ಪಿಡಿಒ ಇನ್ನೂ ಕೂಡ ಒಂದು ಜ್ಯೇಷ್ಠದ ಪಟ್ಟಿ ಅಂತ ಇರಿಸಿಲ್ಲ. ಅಂದ್ರೆ ಸೀನಿಯಾರಿಟಿ ಪಟ್ಟಿ ಮಾಡಿ ಪ್ರಮೋಷನ್ ಕೊಟ್ಟ ಬಗ್ಗೆ ಯಾವುದೇ ಸ್ಥಾನ ಆಗಿಲ್ಲ. ಅದು ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳ್ಕೊಂಡು ಅದನ್ನೇ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಎರಡನೇದು ಈಗ ಮೊನ್ನೊಂದು ಹೊಸದಾಗಿ ವರ್ಗಾವಣೆ ಕೌನ್ಸಿಲಿಂಗ್ ತಂದಿದ್ದಾರೆ. ಈ ಹಿಂದೆ ಬೇಕಾಬಿಟ್ಟಿ ವರ್ಗಾವಣೆ ಆಗ್ತಿತ್ತು. ಈಗೇನಾಗಿದೆ ಕೌನ್ಸಿಲಿಂಗ್ ತಂದಿದ್ರು ಈ ವರ್ಷ. ಅಲ್ಲಿ ಒಂದು ಹೊಸ ಕಂಡೀಷನ್ ಹಾಕಿದೆ. ಅದೇನಾದ್ರೆ 7 ವರ್ಷಗಳನ್ನು ಸತತ 7 ವರ್ಷಗಳ ಕಾಲ ಒಂದು ತಾಲೂಕಲ್ಲಿದ್ದವರು ಅವರು ಕಡ್ಡಾಯವಾಗಿ ಆರೋಗ್ಯ ತಾಲೂಕಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದು ಬೇರೆ ನೀವು ಹೀಗೆ ಪ್ರತಿಭಟನೆ ಮಾಡ್ತಾ ಹೋದ್ರೆ ನಮಗೆ ಯಾರ ಗತಿ ಅಂದ್ರೆ ಗ್ರಾಮಸ್ಥರಿಗೆ 48 ಗ್ರಾಮಗಳ ಸೇವೆ ವ್ಯತ್ಯಯ ಆಗುತ್ತೆ ಇದರಿಂದಾಗಿ. ಅಲ್ಲ ಈಗ ನೋಡಿ, ಇದು ಗ್ರಾಮಸ್ಥರ ಸರ್ಕಾರದ ಬರೀ ಪಂಚಾಯತ್ ಬೇಡಿಕೆ ಅಲ್ಲ. ಇದು ಪಂಚಾಯತ್ ನಮ್ಮ ನೌಕರರಿದ್ದಾರೆ ನೋಡಿ, ಗ್ರಾಮ ಪಂಚಾಯತ್ ನೌಕರರಿದ್ದಾರೆ. ಅವರು ಎಂದೂ ಕೂಡ ಅನುಮೋದನೆ ನೌಕರರಾಗಿರ್ಕೊಂಡು ಅವರಿಗೆ ಕನಿಷ್ಠ ವೇತನ ಬಂದೇ ಕೊಡ್ತಾ ಇದ್ದೇವೆ ಹೊರತು ಅವರಿಗೆ ಒಂದು ವೇತನ ಶ್ರೇಣಿಯನ್ನು ಸರ್ಕಾರ ನಿಗದಿ ಮಾಡಿಲ್ಲ. ಯಾಕಂದ್ರೆ ನೋಡಿ, ಅಷ್ಟು ವರ್ಷದಿಂದ ಕೆಲಸ ಮಾಡುವಂತ ಅಸಂಘಟಿತ ವಲಯದ ಕಾರ್ಮಿಕರು ಕೊಡುವ ವೇತನ ಕೊಡ್ತಾ ಇದ್ದಾರೆ. ನಮ್ಮ ಬೇಡಿಕೆಯನ್ನು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ಮ ನೌಕರರ ಸೇವೆ. ಅವರು ಕೆಲಸ ಮಾಡ್ತಿದ್ರು, ಬಟ್ ಅವರ ಸೇವಾ ಭದ್ರತೆ ಇಲ್ಲ. ಅವರಿಗೆ ಸೇವಾ ಭದ್ರತೆ ಸಿಕ್ಕಿಲ್ಲ ಇನ್ನೂ ಕೂಡ. ESI ಇಲ್ಲ, PF ಯಾವುದೂ ಇಲ್ಲ. ಸಾಮಾನ್ಯ ಸಣ್ಣ ಒಂದು ಹೋಟೆಲ್ ಉದ್ಯಮ ಮಾಡೋರು ಕೂಡ ಒಂದು ESI ಇದೆ. ಇವರಿಗೆ ಅಂತದ್ದು ಯಾವ್ದು ಅಭ್ಯರ್ಥನ ಆಗ್ಬೇಕಲ್ಲ. ಅವರ ಎಲ್ಲರ ಬೇಡಿಕೆ ಅನುಸರಿಸ್ಕೊಂಡು ಮಾಡಿದ್ದಾರೆ. ಇದು ಕೇವಲ ಪಂಚಾಯತ್ ಜ್ಯೇಷ್ಠತೆ ಅಥವಾ ಅಭಿವೃದ್ಧಿಗೆ ಅಂತ ಅಲ್ಲ. ಉದಾಹರಣೆಗೆ ನಮ್ಮ ಪಂಚಾಯತ್ ಸದಸ್ಯರ ಅದು ಗೌರವಧನ ಇರ್ಬೋದು, ಅವರ ಪ್ರಯಾಣ ಭತ್ಯೆ ಇರ್ಬೋದು, ಅಥವಾ ಶಿಷ್ಟಾಚಾರ ಪ್ರಕಾರ ಅವರಿಗೆ ಕೊಡಬೇಕು ಗೌರವ ಇರ್ಬೋದು, ಅಥವಾ ಗ್ರಾಮ ಸ್ವರಾಜ್ಯದಲ್ಲಿ ಏನು ಮೂಲ ಪರಿಕಲ್ಪನೆ ಪ್ರಕಾರ ಗ್ರಾಮ ಅಧಿಕಾರ ಕೊಡ್ಬೇಕಿತ್ತು, ಅದೆಲ್ಲ ಮೊಟಕ ಆಗ್ತಾ ಇತ್ತು. ಹಾಗಾಗಿ ಪಂಚಾಯತ್ ಸದಸ್ಯರ ಒಕ್ಕೂಟಗಳು ನಮಗೆ ಬೆಂಬಲ ಕೊಟ್ಟಿದೆ. ಈಗ ಬೆಂಗಳೂರಿನಲ್ಲಿ ನಡೀತಿದ್ದ ಪ್ರತಿಭಟನೆ ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ ಅಲ್ವಾ? ಹೌದು, ಬೆಂಗಳೂರಲ್ಲಿ 2 ದಿವಸದ ಕಾಲ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಮಾಡಿದ್ದೆವು. ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದೆವು. ಮತ್ತೆ ಅವತ್ತು ಮೊದಲೇ ಹೇಳಿದ್ದೇವೆ ನಾವು, ಒಂದು ವೇಳೆ 2 ದಿವಸ ನಮ್ಮ ಪ್ರತಿಭಟನೆಗೆ ಮುಷ್ಕರಕ್ಕೆ ನೀವು ಸ್ಪಂದನೆ ಕೊಡದಿದ್ದರೆ ನಾವು ಜಿಲ್ಲಾ ಹಂತದಲ್ಲಿ ಮಾಡ್ತಾ ಮೊದಲೇ ಸರ್ಕಾರ ಗಮನ ತಂದಿದ್ದೇವೆ. ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿ ಒಟ್ಟು ಎಷ್ಟು ಪಂಚಾಯತ್ಗಳು ಬರ್ತದೆ ಸರ್? 226 ಗ್ರಾಮ ಪಂಚಾಯತ್ ಇದೆ. ಸುಮಾರು 172 PDOs ಇದ್ದಾರೆ. ಮತ್ತೆ ಒಂದು 200 PDO ಕಾರ್ಯದರ್ಶಿ ಲೆಕ್ಕಪಾಲಕರಿದ್ದಾರೆ. 910 ಸಿಬ್ಬಂದಿ ವರ್ಗದವರು. ಈಗ ನಾಳೆ ಪ್ರತಿಭಟನೆ ಮುಂದುವರಿತದ? ಹೌದು, ನಾಳೆ ಮುಂದುವರಿತದೆ. ಈಗ ಈವರೆಗೆ ಇಲಾಖೆ ಯಾವುದೇ ಸಕಾರಾತ್ಮಕ ಸ್ಪಂದನೆ ನೀಡಿಲ್ಲ. ಅಂದ್ರೆ ಪ್ರಮುಖ ಬೇಡಿಕೆ, ಕನಿಷ್ಠ ನಮ್ಮ ಪ್ರಮುಖ ಬೇಡಿಕೆಗಳಾದ್ರೂ ಈಡೇರಿಸುವ ಸ್ಪಂದನೆ ಕೊಟ್ಟಿದೆ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಮುಂದಿನ ಸುದ್ದಿ. ಓಕೆ, ಇದು ಕಾರ್ಕಳದ ನಲ್ಲೂರಿನಲ್ಲಿ ಬೈಕ್ ಲಾರಿ ಅಪಘಾತ. ಇದು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಕೂಡ ಒಂದು ಮನಕಲಕುವಂತ ಒಂದು ಸನ್ನಿವೇಶ. ಇದು ಒಂದೇ ಮನೆಯ 4 ಜನ ದುರ್ಮರಣಕ್ಕೆ ಈಡಾಗಿರುವಂತದ್ದು. ಅದರ ದುರದೃಷ್ಟವಾತ್ ಒಂದು ಪತ್ನಿ ಮೀನಾಕ್ಷಿ ಮಾತ್ರ ಇದರ ಬದುಕುಳಿದಿದ್ದಾರೆ. ಆದ್ರೆ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದರ ಬಗ್ಗೆ ಸಂಪೂರ್ಣ ವರದಿ ಮಾಡಿರುವಂತವರು ದಾಮೋದರ ದಂಡೋಲೆ. ಈ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ ದಾಮೋದರ, ಈ ಘಟನೆಯಲ್ಲಿ 2 ವಿಷಯ ಇದೆ. ಒಂದು, ಅವರು 5 ಜನರನ್ನ ಕೂರಿಸಿಕೊಂಡು ಹೋಗಿರುವಂಥದ್ದು ಮೊದಲ ತಪ್ಪು. ಸಂಚಾರ ನಿಯಮವನ್ನು ಪಾಲಿಸ್ತಿದ್ರೆ ಇಷ್ಟು ಜೀವಹಾನಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅದರಲ್ಲೂ ಬಹಳ ಈ 2 ವೀಲರ್ನ ರೈಡ್ ಮಾಡೋರಲ್ಲಿ ಬಹಳಷ್ಟು ಎಕ್ಸ್ಪರ್ಟ್ಗಳು ಹೇಳೋದೇನು ಅಂತಂದರೆ, ಮಕ್ಕಳನ್ನ ಎದುರುಗಡೆ ಇಬ್ಬರಿಬ್ಬರನ್ನ ಕೂರಿಸ್ಕೊಂಡಿದ್ರೆ ಬ್ಯಾಲೆನ್ಸ್ ಸಿಗೋದಿಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ವಾಸ್ತವ ಹೌದು, ಅದು ಖಂಡಿತವಾಗಿ ಹೌದು. ಆದರೆ ಅದರ ಜೊತೆಗೆ ಆ ಒಂದು ಆಕ್ಸಿಡೆಂಟ್ ಆದಂತಹ ಸ್ಥಳದ ಪರಿಸ್ಥಿತಿ ನೋಡಿದರೆ ಅವರು ಅವರ ಎಡ್ಜಿನಲ್ಲಿದ್ದರು. ಅವರು ಇನ್ನು ಅದಕ್ಕಿಂತ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಎಡ್ಜಿನಲ್ಲಿ ಇದ್ರು ಅವರು ಅನ್ನುವಂಥದ್ದು. ಆದರೂ ಅದು ಏಕಾಏಕಿ ಲಾರಿ ಬಂದು ಲೆಫ್ಟಿಗೆ ಹೊಡ್ಕೊಳ್ಳೋ ವೇಳೆ ಅದರ ಬ್ಯಾಕ್ ಸೈಡ್ ತಾಗಿ ಇದಾಗಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅದು ಹಾಗಾಗಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಬಹಳ ಬೇಸರದ ಸಂಗತಿ, ಅಲ್ಲಿ 3 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಪುಟ್ಟ ಕಂದಮ್ಮ, 1.5 ವರ್ಷದ ಪುಟ್ಟ ಕಂದಮ್ಮ ಒಂದು ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಗೆ ಅಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ಒಂದಷ್ಟು ಅವರು ಹೆಲ್ಮೆಟ್ ಹಾಕ್ತಿದ್ರೆ ಉಳಿತಿದ್ರು ಅನ್ನುವಂಥದ್ದಿದೆ. ಅದರ ಜೊತೆಗೆ ಬಹಳ ಒಂದು ಬೇಸರದ ಸಂಗತಿ ಏನಂತಂದರೆ,
ಜನ ಎಲ್ಲ ಬಂದು ವಿಡಿಯೋ ಮಾಡ್ತಾ ಇದ್ರು, ಎಲ್ಲರೂ ಜನ ವಿಡಿಯೋ ಮಾಡ್ತಿದ್ರು, ಫೋಟೋ ತೆಗಿತಾ ಇದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರು ಮತ್ತೆ ಅಲ್ಲಿ ಒಂದು ಮಗುವನ್ನ ಕರ್ಕೊಂಡು ಹೋದಂತ ವ್ಯಕ್ತಿ ಸುಮಿತ್ ನಲ್ಲೂರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸುಮಿತ್ ಅವರೇ, ಏನಾಯ್ತು ಅವತ್ತು ನೀವು ಬಂದಾಗ? ನೀವು ಎಲ್ಲಿದ್ರಿ? ನೀವು ಅಲ್ಲಿ ಬಂದಾಗ ಏನಾಗಿತ್ತು ಹೇಳಿ ಸ್ವಲ್ಪ. ಸರ್, ನಾನು ಮೊನ್ನೆ ಹೇಳಿದಾಗೇನೆ ನಾನು ಕೆರವಶಿಯಲ್ಲಿದ್ದೆ. ಓಕೆ. ಸದಾ ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದೆ ನಾನು. ಅಲ್ಲಿಂದ ನಾನು ಇಲ್ಲಿ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ದಾರಿ ಸರ್, ಒಂದು 25 ನಿಮಿಷ ದಾರಿ. ನಾನು ಅಲ್ಲಿಂದ ಬರೋಕ್ಕಿಂತ ಮೊದಲೇ ಫೋಟೋ ನೋಡಿದ್ದೇನೆ, ಈ ತರ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಫೋಟೋ ನೋಡಿದ್ದೇನೆ ನಾನು. ಇಲ್ಲಿ ಬಂದಾಗ ಯಾರು ಹೇಳಿದ್ರು, ಅವರು ಸ್ವಲ್ಪ ಉಸಿರಾಡ್ತಿದ್ದಾರೆ ಅಂತ, ಅಂದ್ರೆ ಸುರೇಶ. ನೋಡಿದೆ ನಾನು. ನೋಡುವಾಗ ಸುರೇಶ್ ಕುತ್ತಿಗೆಗೆ ಏಟಾಗಿತ್ತು, ಅವರಿಗೆ ಕುತ್ತಿಗೆ ಕಟ್ಟಾಗಿ ಆಗಿತ್ತು ಸರ್. ಹಾಗೆ ಅವರು ನಾನು ಬಿಟ್ಟೆ ಮಕ್ಕಳನ್ನ ನೋಡಿದೆ. ಮಕ್ಕಳನ್ನ ನೋಡುವಾಗ ಒಂದು ಮಗು ಉಸಿರಾಡ್ತಿತ್ತು, ಎತ್ಕೊಂಡು ಸೀದಾ ಹೋದೆ. ಎಷ್ಟು ನಿಮ್ಮ ಪ್ರಕಾರ ನೀವಲ್ಲಿ ತಲುಪಿದ ಎಷ್ಟು ನಿಮಿಷಗಳ ನಂತರ? ನಾನು ಒಂದು 27 ನಿಮಿಷ ಆಗಿತ್ತು ಸರ್, ಸರಿಯಾಗಿ ಹೇಳ್ಬೇಕಂದ್ರೆ ಒಂದು ಅರ್ಧ ಗಂಟೆ ಅಂತ ತಿಳ್ಕೊಬೋದು ಸರ್. ಅಷ್ಟೊತ್ತಿಗೆ ನೀವು ಬೇಕಂದ್ರೆ ಆ ಫೋಟೋ ನೋಡ್ಬೋದು. ಆ ಫೋಟೋದಲ್ಲಿ ಇವಾಗ್ಲೂ 4 ಮಕ್ಳಿದಾವೆ. ಒಂದು 3 ಮಕ್ಳು, ಒಂದು ಸುರೇಶ್ ಅಂತ ಹೇಳುವ ಸಹ ಇದ್ದಾರೆ ನೋಡಿ ಅದರಲ್ಲಿ. ಇನ್ನೊಂದು ನಾನು ಹೇಳಬೇಕಾದ್ರೆ ಸರ್, ನಿಮ್ಮ ವಾಹಿನಿಯಲ್ಲಿ ಬರುವಾಗ ಅಲ್ಲಿ ಕಮೆಂಟ್ಸ್ ನೋಡಿದೆ, ಅದರಲ್ಲಿ ಹೆಲ್ಮೆಟ್ ಹಾಕಿದ್ರೆ ಉಳಿತಿದ್ರು ಅಂತ ಹೇಳ್ತಿದ್ರು. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುರೇಶ್ ಹೆಲ್ಮೆಟ್ ಹಾಕಿದ್ರು ಸರ್, ಹೆಲ್ಮೆಟ್ ಹಾಕಿದ್ದಾರೆ. ಅವರಿಗೆ ಇಲ್ಲ, ಕುತ್ತಿಗೆ ಕಂಪ್ಲೀಟ್, ಕುತ್ತಿಗೆ ಭಾಗಕ್ಕೆ ತಾಗಿತ್ತು ಅವ್ರದ್ದು, ಕುತ್ತಿಗೆ ಕಂಪ್ಲೀಟ್ ಕಟ್ ಆಗಿತ್ತು ಅವ್ರದ್ದು. ಹೆಲ್ಮೆಟ್ ಆಗಿ ತಲೆಗೆ ಒಂದು ಚೂರು ಏಟಾಗಿಲ್ಲ. ಮಕ್ಕಳಿಗೆ ತಲೆಗೆ ಏಟಾಗಿದೆ ಸರ್, ಎಲ್ಲ ಮಕ್ಕಳಿಗೂ. ಈಗ ಸುಮಿತ್ ಅವರೇ, ಸರ್, ನೀವು ಅಲ್ಲಿ ಬರುವಾಗ ಫೋಟೋ ವಿಡಿಯೋ ತೆಗಿತಾ ಇದ್ರು, ಮನಸ್ಸು ಮಾಡಿದ್ರೆ ಬದುಕಿಸಬಹುದಿತ್ತು ಅಂತ ನಮ್ಮ ಹತ್ರ ಹೇಳಿದ್ರಿ, ಹೌದಾ? ಅದು ಏನ್ ಮಾಡ್ತಿದ್ರು ಜನ? ಸರ್, ನೀವು ರೋಟರಿ ಹಾಸ್ಪಿಟಲ್ ಕಾರ್ಕಳದಲ್ಲಿ ಕೇಳ್ಬೇಕಂದ್ರೆ ಕೇಳ್ಕೋಬಹುದು. ನಾನು ಅಲ್ಲಿ ತಕೊಂಡೋಗಿ ಒಂದು 5 ರಿಂದ 6 ನಿಮಿಷ ಮಗು ಉಸಿರಾಡ್ತಿತ್ತು ಸರ್. ಓಕೆ. ತಲೆಗೆ ಏಟ್ ಜಾಸ್ತಿ ಆಗಿದ್ರಿಂದ ಅಲ್ಲಿ ಅವ್ರು ತುಂಬಾ ಪ್ರಯತ್ನ ಪಟ್ರು. ಒಂದು 6-7 ಜನ ಡಾಕ್ಟರ್ಸ್, ಸರ್ಜರಿ ಎಲ್ಲರೂ ಬಂದಿದ್ರು. ಅವ್ರಿಗೆ ತಲೆ ಜಾಸ್ತಿ ಏಟಾಗಿದ್ರಿಂದ ಮಗನ ಉಳಿಸ್ಲಿಕ್ಕೆ ಆಗಿಲ್ಲ, ಬ್ಲಡ್ ಜಾಸ್ತಿ ಹೋಗಿತ್ತು. ಬಟ್ ನಾನು ಹೋಗುವಾಗ ನಾನೊಂದು 7-8 ನಿಮಿಷದಲ್ಲಿ ಕಾರ್ಕಳಕ್ಕೆ ಹೋಗಿದ್ದೇನೆ. ಹೆಚ್ಚಿಗೆ ಒಂದು ಅರ್ಧ ಗಂಟೆ ಪ್ಲಸ್ ಒಂದು 10 ನಿಮಿಷ ಅಂತ ತಿಳ್ಕೊಳ್ಳಿ ಸರ್. ಒಂದು 40 ನಿಮಿಷ ಮಗು ಉಸಿರಾಡ್ತಿತ್ತು. ಅದೇ 40 ನಿಮಿಷ ಮೊದಲೇ ಕರ್ಕೊಂಡು ಹೋಗಿದ್ರೆ, ಒಂದು 20 ನಿಮಿಷ ಮೊದಲೇ ಕರ್ಕೊಂಡು ಹೋಗಿದ್ರೆ, ಒಂದು 20 ನಿಮಿಷದ ಡಾಕ್ಟರ್ ಅವ್ರು ಸಿಕ್ತಿತ್ತಲ್ಲ ಸರ್, ಅದ್ರಲ್ಲಾದ್ರೆ ಏನಾದ್ರು ಉಳಿಸ್ಬೋದಿತ್ತಲ್ಲ ಅಂತ ಅನಿಸಿಕೆ ಸರ್ ನಂದು. ಹೌದು, ಖಂಡಿತ. ಓಕೆ ಸುಮಿತ್ ಅವರು, ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸ್ತಾ, ಅದಾದ ನಂತರ ಸುಮಿತ್ ಅವ್ರ ಹತ್ರ 2 ಬಾರಿ ನಾವು ಮಾತನಾಡಿದ್ವಿ. 2 ಬಾರಿ ಮಾತನಾಡುವಾಗಲೂ ಕೂಡ ಬೇರೆ ಬೇರೆ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬೇರೆ ಬೇರೆ ಒಂದು ಆಕ್ಸಿಡೆಂಟ್ ಸ್ಥಳದಲ್ಲಿ ಅವರಿದ್ರು, ನಿರಂತರವಾಗಿದ್ರು. ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಇನ್ನೊಂದು ಹೇಳಿ. ಅವರನ್ನ ಮೀನಾಕ್ಷಿ ಅವರನ್ನ ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ಬಟ್ ಇದೊಂದು ನಿಮ್ ಕಡೆಯಿಂದ ನೀವು ಹೇಳ್ಬೇಕು ಸರ್, ಅವರಿಗೆ ದೇವರಿಂದ ಅವರಿಗೆ ಏನಾಗಿಲ್ಲ, ಹುಷಾರಾಗಿದ್ದಾರೆ. ಬಟ್ ಇವಾಗ್ಲೂ ವದಂತಿ ಬರ್ತಿದೆ, ಅವರಿಗೆ ಅವರು ತೀರ್ಕೊಂಡ್ರು, ಮತ್ತೊಂದಾಯ್ತು ಇದಾಯ್ತು ಅಂತ ಬರ್ತಿದೆ ಸರ್. ಅದನ್ನ ದಯವಿಟ್ಟು ನಿಮ್ ಕಡೆಯಿಂದ ಸ್ವಲ್ಪ ಹೇಳಿಬಿಡಿ ಸರ್ ಅವರಿಗೆ. ಓಕೆ. ಖಂಡಿತವಾಗಿಯೂ ಮೀನಾಕ್ಷಿ ಅವರಿಗೆ ಅವರೀಗ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ, ನೀವೇನ ಮಾತಾಡಿಸಿದ್ರೆ ಅವರನ್ನ? ಹೌದು, ಅದು ಇವಾಗ ಮಾತಾಡಿದೆ ಸರ್. ಜಸ್ಟ್ ನಿಮ್ ಕಾಲಿಂಗ್ ಮೊದಲು ನಾನು ಅದೇ ಅವರ ಹತ್ರ ಮಾತಾಡ್ತಿದ್ದೆ. ಹೇಗಿದ್ದಾರೆ ಅವರು? ಚೆನ್ನಾಗಿದ್ದಾರೆ. ಡಿಸ್ಚಾರ್ಜ್ ಕರ್ಕೊಂಡು ಬರ್ತಿದ್ದೇವೆ ಇವಾಗ. ದೇವರು ಒಂದು ಆತ್ಮಸ್ಥೈರ್ಯ ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಮಕ್ಕಳು ಸೇರಿ ಪತಿ ಕೂಡ ತೀರ್ಕೊಂಡು ಹೋಗಿದ್ದಾರೆ. ಸೊ ಇದು ತುಂಬಾನೇ ವಿಧಿಯ ಕ್ರೂರ ಆಟಕ್ಕೆ ಆ ಒಂದು ಹೆಂಗಸು ಇದಾದ್ರು ಅಂತ. ಓಕೆ ಸುಮಿತ್, ನಮ್ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ಈಗ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಎಲ್ಲರೂ ಕೂಡ ಈ ತರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಬಿಟ್ಟು ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದು ಸಾಕ್ಷಿ. ಯಾಕಂತ ಹೇಳಿದ್ರೆ ಒಂದು ವಿಡಿಯೋ ಮಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಅದೇ ಸಮಯದಲ್ಲಿ ಇವರು ಆ ಜೀವವನ್ನ ಒಂದು ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ರೆ ಒಂದು ಪ್ರಾಣಾಪಾಯ ಒಂದು ಪ್ರಾಣ ಉಳಿತಾ ಇತ್ತು, ಸಂಸಾರ ಉಳಿತಾ ಇತ್ತು. ಅಲ್ಲ, ಖಂಡಿತ. ಇಲ್ಲಿ ಅದೇ ಸುಮಿತ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಅಲ್ಲಿ ಕಡೆಯದಾಗಿ ಲಾಸ್ಟ್ ಮೂಮೆಂಟ್ಗೆ ಹೋದಾಗ್ಲೂ ಕೂಡ, ಅಂದ್ರೆ ಅವರೊಂದು 25 ರಿಂದ 30 ನಿಮಿಷ ಆಗಿದೆ ತಲುಪುವಾಗ. ಆಗ ಬಂದಾಗ್ಲೂ ಕೂಡ ಒಂದು ಮಾತು ಹೇಳ್ತಿದ್ರು ಅವರು, ನಿಮ್ಮ ಕಾರಿನ ಕುಶನ್ಗೆ ರಕ್ತ ಆದ್ರೆ ಅದನ್ನು ಒರೆಸ್ಬೋದು, ಅದರ ಬದಲು ಆ ಕಾರಿನ ಕುಶನ್ಗೆ ರಕ್ತ ಆದ್ರೆ ಏನಾದ್ರೂ ಮಾಡಿ ಮತ್ತೆ ಒರೆಸಿ ಸರಿ ಮಾಡ್ಬೋದು. ಅದೇ ಆ ಪ್ರಾಣನೇ ಹೋದ್ರೆ ಇಡೀ ಅವರ ಮನೆಯನ್ನ ಒರೆಸ್ಲಿಕ್ಕೆ ಆಗ್ತದ? ಅವರ ಮನೆಯಲ್ಲಿ ಆ ಒಂದು ರೀತಿಯಲ್ಲಿ ಅವರ ದುಃಖವನ್ನ ಏನಾದರೂ ತಡೀಲಿಕ್ಕೆ ಆಗ್ತದಾ ಅನ್ನುವಂತಹದ್ದನ್ನ ಮೊನ್ನೆ ನಮ್ಮ ಹತ್ರ ಮಾತಾಡುವಾಗ ಹೇಳಿದ್ರು. ಅದರ ಜೊತೆಗೆ ಮೇಜರ್ ಇನ್ನೊಂದಿದೆ. ಈಗ ಅವ್ರು ಅದನ್ನೇ ಹೇಳ್ತಿದ್ರು, ನೀವು ಈಗ ಹೇಗೂ ಸ್ಟುಡಿಯೋದಲ್ಲಿ ಇದ್ದೀರಿ, ಸುದ್ದಿ ಮಾಡ್ತಾ ಇದ್ದೀರಿ,
ಇನ್ನೊಂದು ಹೇಳ್ಬಿಡಿ ಅಂತ. ಏನು ಅಂತಂದ್ರೆ ಮೀನಾಕ್ಷಿ ಅವರು ಕೂಡ ಮೃತಪಟ್ಟಿದ್ದಾರೆ ಅಂತ ಸುದ್ದಿ ಹರಡಿತ್ತು. ಎಲ್ಲಿ? ಅಲ್ಲೇ ಅವರ ಗಂಡನ ಮನೆಯ ಸುತ್ತಮುತ್ತವೇ, ನಲ್ಲೂರಿನ ಸುತ್ತಮುತ್ತ, ಪಾಜೆಗುಡ್ಡೆಯ ಸುತ್ತಮುತ್ತ, ಅಲ್ಲೇ ಎಲ್ಲ ಕಡೆಗೆ ಮೀನಾಕ್ಷಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇದ್ದಂಥದ್ದು. ಇದು ಬಹಳಷ್ಟು ನೋವಿನ ಸಂಗತಿ. ಯಾಕೆಂತಂದ್ರೆ ಇದೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತ ಏನು ಕರಿತೇವಲ್ಲ ಅದರದ್ದು ಪ್ರಭಾವ. ಈ ವಾಟ್ಸಪ್ನಲ್ಲಿ ಹೋಗ್ತದೆ, ಅಲ್ಲಿ ಮೀನಾಕ್ಷಿ ಅವರು ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳುವಂಥ ಸುದ್ದಿ ಹರಡಿತ್ತು. ಅದನ್ನೇ ಅವರು ಸುಮಿತ್ ಅವರು ಹೇಳಿದ್ರು, ಒಂದು ದಯವಿಟ್ಟು ಅದನ್ನು ಹೇಳಿ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥದ್ದು. ಬಹಳ ದೊಡ್ಡ ನಮ್ಮ ಇಡೀ ದಕ್ಷಿಣ ಕನ್ನಡ ಸಂಚಲನಕ್ಕೆ ದುಡಿದಂಥ ಒಂದು ಪ್ರಕರಣ ಇದು, ಘಟನೆ. ನಾವು ಮನವಿ ಮಾಡೋದಿಷ್ಟೇ, ಸಂಚಾರಿ ನಿಯಮವನ್ನು ಮೊದಲು ಪಾಲಿಸಿ. ಯಾಕೆಂತಂದ್ರೆ 5 ಜನ ಹೋಗುವಂಥದ್ದು, ಇಂಥದ್ದೊಂದು ಅವಘಡದಿಂದ ಆದ್ರೂ ಎಚ್ಚೆತ್ತುಕೊಳ್ಳಿ. ಜೊತೆಗೆ ಮಕ್ಕಳನ್ನ ಎದುರುಗಡೆ ಕೂರಿಸುವಂಥದ್ದು, ಅದು ಕಂಟ್ರೋಲೇ ಸಿಗೋದಿಲ್ಲ. ಆ ಪುಟ್ಟ ಪುಟ್ಟ ಮಕ್ಕಳನ್ನ ನೋಡಿದಾಗ್ಲಾದ್ರೂ ನಮ್ಗೆ ಅನ್ಕೋಬೇಕು, ಇನ್ನು ಮುಂದೆ ಆದ್ರೂ ಸಂಚಾರಿ ನಿಯಮವನ್ನು ಪಾಲನೆ ಮಾಡ್ಬೇಕಪ್ಪ, ಯಾವುದೇ ಕಾರಣಕ್ಕಿಂತದ್ದು ಸಂಚಾರಿ ನಿಯಮವನ್ನು ಪಾಲನೆ ಮಾಡಬಾರ್ದು, ಮಾಡದೇ ಇರುವಂಥದ್ದು ದೊಡ್ಡ ತಪ್ಪು ಅನ್ನುವಂಥದ್ದು. ಎಲ್ಲರ ಮನ ಮಿಡಿಯತ್ತೆ, ಎಲ್ಲರೂ ಕೂಡ ಮರಗ್ತಾರೆ. ಆದ್ರೆ ಸಂಚಾರ ನಿಯಮವನ್ನು ಪಾಲನೆ ಮಾಡದಿರೋದು ಅವ್ರದೇ ತಪ್ಪಲ್ವಾ ಅನ್ನುವಂತ ಪ್ರಶ್ನೆ ಬರ್ತದೆ. ಜೀವ ಹೋಗುವುದರ ಜೊತೆಗೆ ಅವರಿಗೆ ಪರಿಹಾರ ಸಿಗುವಂತದ್ದು ಕೂಡ ಸಮಸ್ಯೆ ಆಗ್ತದೆ. ಹೌದು, ಈಗ ಇನ್ಸೂರೆನ್ಸ್ ಕಂಪನಿ ಅವರು ಅವರಿಗೆ ಇನ್ಸೂರೆನ್ಸ್ ಹಣವನ್ನು ಕೊಡ್ಲಿಕ್ಕೆ ಮುಂದೆ ಬರುದಿಲ್ಲ. ಹೌದು, ಸಂಚಾರ ನಿಯಮ ಪಾಲನೆ ಮಾಡ್ತಾರೆ ಇಲ್ವಾ ಅನ್ನೋದನ್ನ ಅವ್ರು ಫಸ್ಟ್ ನೋಡ್ತಾರೆ. ಸಂಚಾರ ಪಾಲನೆ ಮಾಡುವಾಗ ಆಕ್ಸಿಡೆಂಟ್ ಆದ್ರೂ ಕೂಡ ಅದಕ್ಕೆ ಬಹಳಷ್ಟು ಆಬ್ಜೆಕ್ಷನ್ ಗಳನ್ನ ಕೋರ್ಟ್ ಅಲ್ಲಿ ಮಾಡ್ತಾರೆ ಇನ್ಸೂರೆನ್ಸ್ ಕಂಪನಿ ಅವರು. ಹೌದು, ಪಾರ್ಟಿಗೆ ಇನ್ಸೂರೆನ್ಸ್ ಅನ್ನು ಎಷ್ಟು ಕಡಿಮೆ ಮಾಡಬಹುದು, ಎಷ್ಟು ಸಿಗದ ಹಾಗೆ ಮಾಡಬಹುದು ಅನ್ನುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದು ಬಹಿರಂಗವಾಗಿ ಕಾಣ್ತದೆ, ಫೋಟೋಸ್ ಇರ್ತದೆ, ಮಾಧ್ಯಮಗಳಲ್ಲಿ ಬಂದಿದ್ದಾರೆ, 5 ಜನ ಹೋಗಿದ್ದಾರೆ, 3 ಜನ ಪ್ರಯಾಣಿಕರಿದ್ರೆ ಬೈಕ್ ಅಲ್ಲಿ ಇನ್ಸೂರೆನ್ಸ್ ಸಿಗುದಿಲ್ಲ. ಅಂತದ್ರಲ್ಲಿ ಸಣ್ಣ ಪುಟ್ಟ ಮಕ್ಕಳಾಗಿದ್ರು ಕೂಡ 5 ಜನ ಹೋಗಿದ್ದಾರೆ ಅನ್ನುವಂಥದ್ದು ದೊಡ್ಡ ಕಾರಣ ಆಗ್ತದೆ ಇನ್ಸೂರೆನ್ಸ್ ಕಂಪನಿ ಅವರಿಗೆ. ಹಾಗಾಗಿ ಬದುಕುಳಿದವರಿಗೆ ಕೂಡ ಅದೊಂದು ಸಮಸ್ಯೆ, ಪರಿಹಾರದ ಹಣ ಸಿಗುದಿಲ್ಲ, ಸರ್ಕಾರ ಕೊಡ್ಲಿಕ್ಕೆ ಬರುದಿಲ್ಲ, ಕಾನೂನು ತೊಡಕುಗಳು ಬರ್ತದೆ. ಅಂತದಕ್ಕೋಸ್ಕರ ಸ್ವಲ್ಪ ಸಂಚಾರ ನಿಯಮಗಳನ್ನ ತಿಳ್ಕೊಂಡು ಅದನ್ನು ಪಾಲನೆ ಮಾಡ್ಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಗ್ರಹ. ಇದು ಮೊನ್ನೆಯಿಂದ ಬಹಳಷ್ಟು ವಿಚಾರ ಚರ್ಚೆಗೆ ಬಂದಿದೆ. ಆ ಭಾಗದ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಟ್ವೀಟ್ ಮಾಡಿದ್ರು, ಈ ಘಟನೆ ನನಗೆ ತುಂಬಾ ಬೇಸರ ಆಗಿದೆ, ಆದ್ರೆ ಸಂಚಾರ ನಿಯಮವನ್ನು ಎಲ್ಲರೂ ಪಾಲನೆ ಮಾಡಿ ಅಂತ ಅವರು ಕೂಡ ವಿನಂತಿ ಮಾಡಿಕೊಂಡಿದ್ರು. ಅದನ್ನು ಸ್ವಲ್ಪ ಪಾಲನೆ ಮಾಡಿದ್ರೆ ಇಂತಹ ಘಟನೆಗಳು ನಡೆಯುವಂತದ್ದು ತುಂಬಾ ಕಡಿಮೆ ಆಗ್ಬೇಕು, ಮತ್ತೆ ನಡೀಲೇಬಾರದು ಅಂತ ಘಟನೆಗಳು. ಸೊ ನಮ್ಮ ಕಡೆಯಿಂದ ಕೂಡ ಜನರಿಗೆ ಅದನ್ನೇ ಮಾಹಿತಿಯನ್ನು ಕೊಡಬೇಕು. ಯಾಕಂದ್ರೆ ಸಂಚಾರಿ ನಿಯಮವನ್ನು ಪಾಲನೆ ಮಾಡಿದ್ರೆ ನಿಮ್ಮ ಜೀವ ಉಳಿಯೋದು. ಈಗ ನಿಮ್ಮ ಜೀವಕ್ಕೆ ರಕ್ಷಣೆ ಬೇರೆ ಯಾರು, ನಿಮ್ಗೆ ನೀವೇ ಹೊಣೆ ಅಂತ ಹೇಳ್ತಾ ನಾವು ಇನ್ನೊಂದು ಸುದ್ದಿಗೆ ಹೋಗೋಣ. ಅದು ವಿಧಾನ ಪರಿಷತ್ ಉಪಚುನಾವಣೆಯ ಕುರಿತಾಗಿ ನಾವು ಕಳೆದ ಬಾರಿ ಕೂಡ ಚರ್ಚೆ ಮಾಡಿದ್ವಿ. ಇದರಲ್ಲಿ ಅಚ್ಚರಿಯ ಬದಲಾವಣೆ ಆಗ್ಬೋದು, ಅಚ್ಚರಿಯ ಒಂದು ಆಯ್ಕೆ ಆಗ್ಬೋದು ಅಂತ. ಅದರ ತಕ್ಕನಾಗೆ ಇದೀಗ ಅಚ್ಚರಿಯ ಆಯ್ಕೆ ಆಗಿದೆ. ಬಿಜೆಪಿಯಿಂದ ಪುತ್ತೂರಿನ ಕಿಶೋರ್ ಕುಮಾರ್ ಆಯ್ಕೆ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಬೈಂದೂರಿನ ರಾಜು ಪೂಜಾರಿ ಕಣಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂತೋಷ್ ಕುಮಾರ್. ವಿಧಾನ ಪರಿಷತ್ ಉಪಚುನಾವಣೆ ಅಕ್ಟೋಬರ್ 21ಕ್ಕೆ ನಡೀತದೆ. ಈಗಾಗಲೇ ಇವತ್ತು ಸಂಜೆ ಅಂತಿಮ ಕಣ ಘೋಷಣೆ ಆಗಿದೆ. ಒಟ್ಟು 5 ಜನ ನಾಮಿನೇಷನ್ ಹಾಕಿದ್ರು. ಬಿಜೆಪಿಯಿಂದ ಕಿಶೋರ್ ಕುಮಾರ್ ಪುತ್ತೂರು, ಕಾಂಗ್ರೆಸ್ನಿಂದ ರಾಜು ಎಸ್ ಪೂಜಾರಿ ಬೈಂದೂರು, ಮತ್ತೆ ಒಬ್ರು ಪಕ್ಷೇತರ ದಿನಕರ ಉಳ್ಳಾಲ್, SDPI ಇಂದ ಅನ್ವರ್ ಸಾದತ್ ಮತ್ತು ರಿಯಾಜ್. ಅದರಲ್ಲಿ SDPI ಬೆಂಬಲಿತ ರಿಯಾಜ್ ಅವರು ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ ಇವತ್ತು. ಹಾಗಾಗಿ ಅಂತಿಮ ಕಣದಲ್ಲಿ 4 ಜನ ಉಳ್ಕೊಂಡಿದ್ದಾರೆ. ಕಿಶೋರ್ ಕುಮಾರ್ ಪುತ್ತೂರು ಬಿಜೆಪಿಯಿಂದ, ರಾಜು ಎಸ್ ಪೂಜಾರಿ ಕಾಂಗ್ರೆಸ್, ದಿನಕರ್ ಉಳ್ಳಾಲ್ ಪಕ್ಷೇತರ ಮತ್ತೆ ಅನ್ವರ್ ಸಾದತ್ SDPI. ಅದರಲ್ಲಿ ಅಚ್ಚರಿಯ ಆಯ್ಕೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ದೇವೆ ಕಳೆದ ವಾರ ಕೂಡ. ಅದಕ್ಕೆ ಮುಂಚಿನ ವಾರದ ಪತ್ರಿಕೆಯಲ್ಲಿ ಕೂಡ ಬರ್ತಿದ್ದೇವೆ, ಅಚ್ಚರಿಯ ಆಯ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಬಿಜೆಪಿಯಲ್ಲಿ ಸುಮಾರು ಘಟಾನುಘಟಿಗಳ ಹೆಸರಿತ್ತು. ನಳಿನ್ ಕುಮಾರ್ ಕಟೀಲ್ ಅವರ ಹೆಸರಿತ್ತು. ಅವರು ರಾಜ್ಯಾಧ್ಯಕ್ಷರಾಗಿದ್ದಂತವರು, 3 ಅವಧಿಯಲ್ಲಿ ಸಂಸದರಾಗಿದ್ದಂತವರು, ಅವರಿಗೆ ಕೊಡಬೇಕು ಅನ್ನುವಂತ ಆಗ್ರಹಗಳಿತ್ತು. ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮೆಂಬರ್ ಆಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯುವುದರಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಅವರು ಆಗಿರೋದ್ರಿಂದ ಉಡುಪಿ ಅವರಿಗೆ ಕೊಡಬೇಕು ಅನ್ನುವಂತ ಆಗ್ರಹ ಇತ್ತು. ಹಾಗಾಗಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಹೆಸರಿತ್ತು. ಮತ್ತೆ ಹಿಂದೂ ಸಂಘಟನೆಗಳ ಮುಂದಾಳ ಅರುಣ್ ಕುಮಾರ್ ಪುತ್ತೂರ್ ಅವರ ಹೆಸರಿತ್ತು. ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರ ಹೆಸರಿತ್ತು. ಆದ್ರೆ ಅದು ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳಿದ್ರೆ ಕಿಶೋರ್ ಕುಮಾರ್ ಪುತ್ತೂರು. ಅಚ್ಚರಿಯ ಅಂತ ಹೇಳಿದ್ರೆ 2-3 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಹೆಸರು ಬಂದಿತ್ತು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು 2 ಅವಧಿಯಲ್ಲಿದ್ರು. ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿದ್ರು, ಮೆಸ್ಕಾಂ ಡೈರೆಕ್ಟರ್ ಆಗಿದ್ರು. ಮತ್ತೆ RSS ಒಬ್ಬ ಬಾರಿ ನಿಷ್ಠಾವಂತ ಕಟ್ಟಾಳು, ಬಜರಂಗ ದಳದ ಮಂಗಳೂರು ವಿಭಾಗದ ಸಂಚಾಲಕರಾಗಿದ್ರು. ಅರ್ಹತೆ ಇರುವಂತ ವ್ಯಕ್ತಿ. ಹಾಗಂತ ವಿಧಾನ ಪರಿಷತ್ ಈ ಚುನಾವಣೆಗೆ ಅವರ ಹೆಸರು ಬಂದಿರಲಿಲ್ಲ. ಕಳೆದ ವಿಧಾನಸಭೆ ಚುನಾವಣೆ ಬಂದಾಗಲೂ ಅವರ ಹೆಸರಿತ್ತು. ಸಂಜಯ್ ಮಠಂದೂರು ಪ್ರಥಮ ಬಾರಿ ಸ್ಪರ್ಧೆ ಮಾಡಿದಾಗ ಕೂಡ ಕಿಶೋರ್ ಕುಮಾರ್ನ ಹೆಸರಿತ್ತು. ಹಾಗಂತ ಬಾರಿ ಹೆಸರು ಬರುವಂತ ದೊಡ್ಡ ವಯಸ್ಸಲ್ಲ, ಸುಮಾರು 45 ವರ್ಷದ ಆಸುಪಾಸಿನಲ್ಲಿ ಇರುವಂತ ಒಬ್ಬ ಯುವಕ. ಆದ್ರೆ ಅಚ್ಚರಿಯಾಗಿ ವಿಧಾನ ಪರಿಷತ್ ಚುನಾವಣೆಗೆ ಅವರಿಗೆ ಅವಕಾಶ ಸಿಕ್ಕಿದೆ. ಅದು ಕೂಡ ಒಂದು ಒಳ್ಳೆಯ ಅವಕಾಶ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಕಾಂಗ್ರೆಸ್ ನಲ್ಲಿ ಕೂಡ ಅದೇ ರೀತಿ ಮಾಜಿ ಸಚಿವರಾದ ರಮನಾಥ್ ರೈ ಅವರ ಹೆಸರಿತ್ತು, ವಿನಾಯಕ್ ಕುಮಾರ್ ಸೊರಕೆ ಅವರ ಹೆಸರಿತ್ತು, ಅಥವಾ ಉಡುಪಿ ಭಾಗದ ಬೇರೆಯವರಿಗೆ ಸಿಗ್ತದೆ ಅನ್ನುವಂತ ಹೆಸರಿತ್ತು. ಆದ್ರೆ ಅಲ್ಲಿ ಕೂಡ ಒಬ್ಬ ಅಚ್ಚರಿ, ಸಹಕಾರಿ ದುರಿನ, ಒಬ್ರು DCC ಬ್ಯಾಂಕ್ ಡೈರೆಕ್ಟರ್, ಉಡುಪಿ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾಗಿದ್ರು, ಅಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು,
ಸಹಕಾರಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತವ್ರು. ಅವರು ರಾಜು ಎಸ್ ಪೂಜಾರಿ ಅವರು ಕೂಡ ಒಬ್ರು ಅಚ್ಚರಿ ಆಯ್ಕೆ. ಅದರ ಜೊತೆಗೆ ಇಲ್ಲಿ ಸೀಮಿತ ಮತದಾರ ಇರುವುದು, 6,000 ಆಸುಪಾಸಿನಲ್ಲಿ ಮತದಾರ ಇರುವುದು, ಮತ್ತೆ ನಿಗದಿತ ಆಗಿರುವಂತ ಮತದಾರರು, ಅಂದ್ರೆ ಸಾರ್ವಜನಿಕರು ಮತ ಹಾಕ್ಲಿಕ್ಕಿಲ್ಲ. ಗ್ರಾಮ ಪಂಚಾಯತ್ ಮೆಂಬರ್ಸ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಇವರು ಮತದಾರರು. ಹಾಗಾಗಿ ಇಲ್ಲಿ SDPI ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಇಲ್ಲಿ ಬಿಜೆಪಿ ಸ್ವಲ್ಪ ಮತಗಳ ಹಂತದಲ್ಲಿ ಮುಂಚೂಣಿಯಲ್ಲಿದೆ, ಆ ನಂತರ ಕಾಂಗ್ರೆಸ್ ಇದೆ. ಆದ್ರೆ SDPI ಸ್ಪರ್ಧೆ ಮಾಡ್ತದೆ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ. ಅವರು ಕೂಡ ಒಂದು ಅಚ್ಚರಿ ಆಯ್ಕೆಯನ್ನ ಹಾಕಿದ್ದಾರೆ. ಅನ್ವರ್ ಸಾದತ್ ಅಂತ, ಪುತ್ತೂರಿನ ಉಪ್ಪಿನಗಡಿ ಸಮೀಪದ ಬಜತ್ತೂರ್ನವರು. ಅವರು ಎಷ್ಟು ಮತ ಪಡಿತಾರೆ ಅನ್ನುವಂಥದ್ದು ಕೂಡ ಒಂದು ವಿಶೇಷ. ಮತ್ತೆ ಇದರಲ್ಲಿ ನೀವು ಗಮನಿಸಬೇಕು, ಹಿಂದೆ ಚುನಾವಣೆ ನಡೆದಾಗ ಪ್ರಥಮ ಪ್ರಾಶಸ್ತ್ಯದ ಚುನಾವಣೆಯಲ್ಲಿ ಮತದಲ್ಲಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ವಿನ್ ಆಗಿದ್ರು. ಅವರೊಟ್ಟಿಗೆ ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ ಅವರು ವಿನ್ ಆಗಿದ್ರು. ಈಗ ಶ್ರೀನಿವಾಸ ಪೂಜಾರಿ ಅವರು MP ಆದ ಕಾರಣ ಬೈ ಎಲೆಕ್ಷನ್ ನಡೀತಾ ಇರೋದು. ಆ ಸಂದರ್ಭದಲ್ಲಿ ಕೂಡ SDPI ಕಂಟೆಸ್ಟ್ ಮಾಡಿತ್ತು. ಶಾಪಿ ಬೆಲ್ಲಾರಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅವರು ಸ್ಪರ್ಧೆ ಮಾಡಿದ ಕಾರಣದಿಂದ ಚುನಾವಣೆ ಆಗಿತ್ತು. ಇಲ್ಲದ್ರಲ್ಲಿ ಅದು ದ್ವಿಸದಸ್ಯ ಕ್ಷೇತ್ರ, ಇಬ್ರು ಆಯ್ಕೆ ಆಗ್ತಾರೆ, ಇಬ್ಬರಿಗೆ ಅವಿರೋಧ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇತ್ತು. ಈ ಸಲ ಒಂದು ಚುನಾವಣೆ ನಡೆಯಿತು, ಒಂದು ಇದಕ್ಕಾಗಿ. ಅಲ್ಲಿ ಮತ್ತೊಬ್ಬ ಸ್ವತಂತ್ರ ಅಭ್ಯರ್ಥಿ ದಿನಕರ್ ಉಳ್ಳಾಲ್, ಮಂಗಳೂರಿನ ಒಬ್ಬ ಸಾಮಾಜಿಕ ಕಾರ್ಯಕರ್ತರು, ಅವರೀಗ ಚುನಾವಣಾ ಕಣದಲ್ಲಿದ್ದಾರೆ. ಇನ್ನು ಅಕ್ಟೋಬರ್ 21ರವರೆಗೆ ಕಾದು ನೋಡ್ಬೇಕು ಯಾವ ಬಿರುಸಿನ ಚಟುವಟಿಕೆಗಳು ನಡೀತದೆ, ಪ್ರಚಾರ ಹೇಗೆ ನಡೀತದೆ, ಯಾರು ಎಷ್ಟು ಮತ ಪಡೀತಾರೆ. ಪಕ್ಷದೊಳಗೆ ಬರಲಿಲ್ಲ. 3 ಪಕ್ಷದಲ್ಲಿ ಕೂಡ ಒಮ್ಮತದ ಅಭ್ಯರ್ಥಿ ಕಿಶೋರ್ ಕುಮಾರ್ ಕೊಬ್ಬೊಟ್ಟಿಯ ಅಭ್ಯರ್ಥಿಯನ್ನು ಬಿಜೆಪಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸಂಸದರು ಇರ್ಬೋದು, ಶಾಸಕರುಗಳು, ಸಂಘ ಪರಿವಾರದವರು ಎಲ್ಲರೂ ಕಿಶೋರನ್ನು ಒಪ್ಪಿಕೊಂಡಿದ್ದಾರೆ. ರಾಜು ಎಸ್ ಪೂಜಾರಿ ಅವರು ಕೂಡ ಒಮ್ಮತದ ಆಯ್ಕೆ. ಯಾಕಂತ ಹೇಳಿದ್ರೆ ಅಲ್ಲಿ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಅವರ ಹೆಸರಿತ್ತು ಕೊನೆ ಕ್ಷಣದವರೆಗೆ. ಮತ್ತೆ ರಮನಾಥ್ ರೈ ಅವರ ಹೆಸರು ಫಸ್ಟಿಗೆ ಬಂದಿದ್ರು, ಅವರೇನು ಅದರಲ್ಲಿ ಭಾರಿ ದೊಡ್ಡ ಆಕಾಂಕ್ಷೆ ಆಗಿರ್ಲಿಲ್ಲ. ರಾಜು ಎಸ್ ಪೂಜಾರಿ ಅವರು ಕೂಡ ಒಬ್ಬ ಸಮರ್ಥ ಅಭ್ಯರ್ಥಿ, ಅದರಲ್ಲಿ ಎರಡು ಮಾತಾಡ್ಲಿಕ್ಕಿಲ್ಲ, ಒಬ್ಬ ಸಜ್ಜನ ರಾಜಕಾರಣಿ ಕೂಡ. ಮತ್ತೆ SDPI ಅಭ್ಯರ್ಥಿ ಎಷ್ಟು ಮತಗಳನ್ನ ಪಡೀತಾರೆ ಅಂತ ಹೇಳುವಂಥದ್ದು ಮತದ ಎಣಿಕೆ ದಿವಸ ನೋಡ್ಬೇಕು. ಓಕೆ, ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಧನ್ಯವಾದ ಹೇಳ್ತಾ ಈಗ ನೆಕ್ಸ್ಟ್ ನಾವು ವಿಷಯಕ್ಕೆ ಹೋಗೋದು. ಅಕ್ಟೋಬರ್ 4ರಂದು ಸುದ್ದಿ ಬಿಡುಗಡೆ ಮತ್ತು SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದಿಂದ ಒಂದು ಪತ್ರಿಕಾ ಕಾರ್ಯಾಗಾರವನ್ನು ಮಾಡಿದ್ವಿ. ಇದಕ್ಕೆ ಅದ್ಭುತವಾದ ಒಂದು ಸ್ಪಂದನೆ ಕೂಡ ಕೊಟ್ಟು ಸಿಕ್ಕಿತ್ತು. ಇದರಿಂದ ರೋಟರಿ ಕ್ಲಬ್ ಅವರ ಸಹಯೋಗ ಇತ್ತು, ಮಂಗಳೂರು ಪತ್ರಕರ್ತರ ಸಹಕಾರ ಕೂಡ ಇತ್ತು. ಇದನ್ನು ನಾವೆಲ್ಲ ಕೂಡ ಪಾಲ್ಗೊಂಡಿದ್ವಿ. ಆ ಒಂದು ಪತ್ರಿಕಾ ಕಾರ್ಯಾಗಾರಕ್ಕೆ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದಿದ್ರು. ಸೊ ಆ ಕಾರ್ಯಾಗಾರ ಏನಂತ ಹೇಳಿದ್ರೆ, ಈ ಗ್ರಾಮೀಣ ಪತ್ರಿಕೋದ್ಯಮದ ಅವಕಾಶ, ಗ್ರಾಮೀಣ ವರದಿಗಾರರು ಎದುರಿಸಿರುವಂತಹ ಸಮಸ್ಯೆ, ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಪತ್ರಿಕೋದ್ಯಮದ ಬಗ್ಗೆ ಈ ಒಂದು ಪತ್ರಿಕಾ ಕಾರ್ಯಾಗಾರ ನಡೆದಿತ್ತು. ಇದರ ಬಗ್ಗೆ ಮಾತನಾಡೋಣ ದಾಮೋದರ್. ಗ್ರಾಮೀಣ ಪತ್ರಿಕೋದ್ಯಮದ ಅವಕಾಶ, ಗ್ರಾಮೀಣ ವರದಿಗಾರರು ಎದುರಿಸುವಂತಹ ಸಮಸ್ಯೆ, ಅಭಿವೃದ್ಧಿ ಪತ್ರಿಕೋದ್ಯಮ, ಪಾಸಿಟಿವ್ ನೆಗೆಟಿವ್ ಪತ್ರಿಕೋದ್ಯಮದ ಕುರಿತು ಚರ್ಚೆ, ಸಂವಾದ ಬಹಳ ವಿಶೇಷವಾಗಿ SDM ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಹಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮ. SDM ಕಾಲೇಜು, ವಿವೇಕಾನಂದ ಕಾಲೇಜು ಮತ್ತು ಜಿಲ್ಲೆಯ ಪ್ರತಿಷ್ಠಿತ ಹಲವಾರು ಕಾಲೇಜುಗಳ ಕೂಡುವಿಕೆಯಲ್ಲಿ, ಹಲವಾರು ಕಾಲೇಜು ವಿದ್ಯಾರ್ಥಿಗಳ ಕೂಡುವಿಕೆಯಲ್ಲಿ ನಡೆದಂಥ ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಫೀಲ್ಡ್ನಲ್ಲಿರುವಂಥ ಪತ್ರಕರ್ತರು ಬಂದು ಅಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವಂಥದ್ದು. ಮುಖ್ಯವಾಗಿ ಹಿರಿಯ ಪತ್ರಕರ್ತರಂತ ಜಿತೇಂದ್ರ ಕುಂದೇಶ್ವರ ಅವರು, ಜೊತೆಗೆ PB ಹರೀಶ್ ರೈ ಅವರು, ಆನಂತರ ಪತ್ರಿಕೋದ್ಯಮ ವಿಭಾಗ ಅಂಬಿಕಾದಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ರಾಕೇಶ್ ಕುಮಾರ್ ಕಮ್ಮಜೆ ಅವರು, ಅದರ ಜೊತೆಗೆ ಅತ್ಯುತ್ತಮ ಓದುಗ ಜೊತೆಗೆ ಕಾರ್ಟೂನಿಸ್ಟ್ ಕೂಡ ಹೌದು, ಹಲವಾರು ಪತ್ರಿಕೆಗಳ ಜೊತೆಗೆ ಒಡನಾಟವನ್ನು ಹೊಂದಿರುವಂಥ ಶೈಲೇಶ್ ಕುಮಾರ್ ಅವರು, ಇವರು ಇಷ್ಟು ಜನ ಸೇರ್ಕೊಂಡು ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ರು. ಈಗ ಮೊದಲಿಗೆ ನಾವು ಹೇಳೋದಕ್ಕಿಂತ ನಮ್ಮ ಒಬ್ರು ಗೆಸ್ಟ್ ಇದ್ದಾರೆ, ಜಿತೇಂದ್ರ ಕುಂದೇಶ್ವರ ಅವರು, ಅವರನ್ನ ಮಾತನಾಡಿಸುವ. ಸರ್ ನಮಸ್ತೆ. ನಮಸ್ಕಾರ. ಹೇಗಾಯ್ತು ಮೊನ್ನೆ ಕಾರ್ಯಾಗಾರ? ಕಾರ್ಯಾಗಾರ ತುಂಬಾ ಚಂದ ಆಯ್ತು. ನಿಮ್ಗೆ ನಿಮ್ಮ ನಿರೀಕ್ಷೆ, ಈಗಿನ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಕೇಳಿದಂತ ಪ್ರಶ್ನೆ ಮತ್ತು ಅವರ ಒಂದು ಆಸಕ್ತಿಯುತ ಭಾಗವಹಿಸುವಿಕೆ ಬಗ್ಗೆ ಏನ್ ಹೇಳ್ತೀರಿ? ಇಡೀ ಕಾರ್ಯಾಗಾರದಲ್ಲಿ ನನಗೆ ಖುಷಿ ಆದದ್ದು ಹೇಳಿದ್ರೆ, ಅಲ್ಲಿ ಇದ್ದಂತಹ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಒಂದು ಸ್ಪಂದನೆ. ಯಾಕೆ ಹೇಳಿದ್ರೆ, ಅವರ ಪ್ರತಿಯೊಂದು ಪ್ರಶ್ನೆಗಳಲ್ಲೂ ಕೂಡ ಒಂದು ಪತ್ರಿಕೋದ್ಯಮ ಹೇಗೆ, ನಾವು ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ವಾತಾವರಣ ಹೇಗಿರ್ತದೆ, ವಾಸ್ತವವೇನು, ಅವರಲ್ಲಿರುವಂತಹ ಕಲ್ಪನೆಗಳೇನು, ಅವರಲ್ಲಿರುವಂತಹ ಗುರಿ ಯಾವುದು, ಉದ್ದೇಶ ಯಾವುದು, ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹಾಗಾಗಿ ನಾವು ಆ ಇಡೀ ಕಾರ್ಯಾಗಾರದಲ್ಲಿ ಅವರ ಒಂದು ಪ್ರಶ್ನೆಗಳಿಗೆ, ಅವರಲ್ಲಿರುವಂತಹ ಮನಸ್ಸಿಗೆ, ಅವರಿರುವಂತಹ ಉದ್ದೇಶಕ್ಕೆ ಮತ್ತೆ ಗುರಿಗೆ ಒಂದು ಸ್ಪಷ್ಟ ಒಂದು ನಿರ್ದೇಶನವನ್ನು ಅಥವಾ ಒಂದು ದಿಕ್ಸೂಚಿ ರೀತಿಯಲ್ಲಿ ಕಾರ್ಯಾಗಾರ ಇತ್ತು ಅಂತ ನನಗೆ ಅನಿಸ್ತಾ ಇದೆ.
ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ನೀವು ಮೊನ್ನೆ ಕಾರ್ಯಾಗಾರದಲ್ಲಿ ಭಾಗಿಯಾದ್ದಕ್ಕೂ ಕೂಡ ನಿಮಗೂ ಧನ್ಯವಾದಗಳು. ಯಾಕೆ ಹೇಳಿದ್ರೆ ಸುದ್ದಿ ಬಿಡುಗಡೆ ಪತ್ರಿಕೆ ಒಂದು ಸಂಶೋಧನೆ ಮಾಡುವಷ್ಟು ರೀತಿಯಲ್ಲಿ ಅದು ಆ ಭಾಗದಲ್ಲಿ ಬೆಳೆದಿದೆ. ಹಾಗಾಗಿ ಒಂದು ಸಣ್ಣ ಪ್ರದೇಶದ ವ್ಯಾಪ್ತಿಯಲ್ಲಿ ಎಲ್ಲರೂ ಪರಿಚಿತರೇ ಇರುವಂತಹ ಎಲ್ಲರ ಜೊತೆ ನೆಟ್ವರ್ಕ್ ಬೆಳೆಸಿಕೊಂಡು ಅದೇ ರೀತಿ ಕೇವಲ ಒಂದು ಹೊಗಳು ಪಟ ರೀತಿಯಲ್ಲಿ ಪತ್ರಿಕೆಯಾಗದೆ ಅಥವಾ ಕೇವಲ ಟೀಕಿಸುವ ಒಂದು ಪತ್ರಿಕೆಯಾಗಿದೆ. ಸತ್ಯಾಸತ್ಯತೆ ಜೊತೆ ವಿಮರ್ಶೆ ಜೊತೆ ಮಾಹಿತಿಗಳನ್ನು ಕೊಡ್ತಾ ಅದು ಇಷ್ಟರವರೆಗೆ ಸಾಧನೆ ಮಾಡಿ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಒಂದು ಅದ್ಭುತ ಸಂಶೋಧನೆಗೆ ಯೋಗ್ಯವಾದಂತ ನನಗೆ ಅನಿಸ್ತಾ ಇದೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದಕ್ಕೆ. ನಮಸ್ಕಾರ. ನಮಸ್ಕಾರ. ಸೊ ಸಂತೋಷ್ ಕುಮಾರ್ ಸರ್, ನಿಮ್ಮ ಪ್ರಕಾರ ಈ ಒಂದು ಕಾರ್ಯ ಎಷ್ಟೊಂದು ಇಂಪಾರ್ಟೆಂಟ್ ಒಂದು ಈಗಿನ ಮಕ್ಕಳಿಗೆ ಅಂತ, ಈ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ? ಒಂದು ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ಬಹಳಷ್ಟು ಚೆನ್ನಾಗಿ ಚರ್ಚೆ ನಡೆದಿದೆ. ಮತ್ತೊಂದು ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಎದುರಿಸುವಂತಹ ಸಮಸ್ಯೆಗಳು ಮತ್ತು ಭವಿಷ್ಯತ್ತಿನಲ್ಲಿ ಪತ್ರಿಕೆಗಳು ಹೇಗಿರಬೇಕು ಮತ್ತು ಬಹಳಷ್ಟು ಮುಖ್ಯವಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಜರ್ನಲಿಸಂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಈಗಾಗಲೇ ನಮ್ಮ ಜೊತೆ ಫೋನಲ್ಲಿ ಮಾತಾಡಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಒಬ್ಬ ಹಿರಿಯ ಪತ್ರಕರ್ತರು, ಅಂಕಣಗಾರರು, ವಿಶ್ವವಾಣಿಯ ದಕ್ಷಿಣ ಕನ್ನಡದ ವರದಿಗಾರರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರು ಬಹಳಷ್ಟು ಉತ್ತಮವಾಗಿ ಕಾರ್ಯಕ್ರಮದಲ್ಲಿ ಅವರ ವಿಚಾರಧಾರೆಗಳನ್ನು ಮಂಡನೆ ಮಾಡಿದ್ದಾರೆ. SDM ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಭಾಸ್ಕರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ, ಅವರ ವಿದ್ಯಾರ್ಥಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಜಿಲ್ಲಾ ವ್ಯಾಪ್ತಿಯ ಪ್ರಮುಖ ಕಾಲೇಜುಗಳ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಮತ್ತೆ ಈಗಾಗಲೇ ದಾಮೋದರ್ ಅವರು ಹೇಳಿದ ಹಾಗೆ PB ಹರೀಶ್ ರೈ ಅವರು ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಒಬ್ಬ ಸದಸ್ಯರು, ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಗಳೂರು ಘಟಕದ ಮಾಜಿ ಅಧ್ಯಕ್ಷರು, ವಿಜಯವಾಣಿ ಪತ್ರಿಕೆಯ ಪ್ರಧಾನ ವರದಿಗಾರರು, ಬಹಳಷ್ಟು ಅನುಭವ ಇರುವವರು. ಅವರು ಕೂಡ ಗ್ರಾಮೀಣ ಪತ್ರಿಕೋದ್ಯಮದ ವಿಚಾರದ ಬಗ್ಗೆ ಅರ್ಥಪೂರ್ಣವಾದ ಮಾತುಗಳನ್ನು ನೀವು ಅವರ ಬಗ್ಗೆ ಹೇಳ್ತಿದ್ರೆ ಅವರೇ ಈಗ ಫೋನಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮೊನ್ನೆಯ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಕ್ಕೆ ನಾವು ನೇರ ಪ್ರಸಾರದ ಮೂಲಕ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಸರ್. ಮತ್ತು ಮೊನ್ನೆಯ ಕಾರ್ಯಾಗಾರದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಮತ್ತು ಅಂತಹದೊಂದು ಆ ಕಾರ್ಯಾಗಾರದ ವಿಷಯದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯ್ತು. ಯಾಕಂದ್ರೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪತ್ರಿಕೋದ್ಯಮದ ಬಗ್ಗೆಯೂ ಅಥವಾ ಪತ್ರಿಕಾ ಕಚೇರಿಗಳಲ್ಲಿ ಹೇಗೆ ಕಾರ್ಯನಿರ್ವಹಣೆ ಎಲ್ಲ ಮಾಹಿತಿಗಳು ಇರುವುದಿಲ್ಲ. ಅವರು ವೃತ್ತಿಗೆ ಬಂದ ಮೇಲೆ ಮಾತ್ರ ಪ್ರಾಕ್ಟಿಕಲ್ ಆಗಿ ಅನುಭವಗಳಾಗ್ತವೆ. ಹಾಗಾಗಿ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಇರುವಾಗಲೇ ಈ ಪತ್ರಿಕೋದ್ಯಮದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪತ್ರಿಕೋದ್ಯಮದ ಬಗ್ಗೆ ಅವರಲ್ಲಿ ಒಂದು ಅರಿವು ಮೂಡಿಸುವಂತದ್ದು. ಈ ನಿಟ್ಟಿನಲ್ಲಿ ಕಾರ್ಯಾಗಾರ ತುಂಬಾ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ನಾನು ಬೇರೆ ಬೇರೆ ಕಾರ್ಯಾಗಾರಗಳಲ್ಲಿ ಹಿಂದೆ ಕೂಡ ಭಾಗವಹಿಸ್ತೇನೆ. ಆದ್ರೆ ಮಕ್ಕಳಿಗೆ ಅಂತ ಪ್ರಶ್ನೆಗಳೇ ಇರುವುದಿಲ್ಲ. ಅಂದ್ರೆ ಅದರ ಅರ್ಥ ಅವರ ಕಾರ್ಯಾಗಾರಗಳಲ್ಲಿ ಅಷ್ಟು ಗಂಭೀರವಾಗಿ ಅವರು ಇನ್ವಾಲ್ವ್ ಆಗುದಿಲ್ಲ ಅಂತ ಅರ್ಥ. ಆದ್ರೆ ಮೊನ್ನೆ ಬಂದ ವಿದ್ಯಾರ್ಥಿಗಳು ಎಲ್ಲ ಬಹಳ ಉತ್ಸಾಹದಿಂದ ಇದ್ರು. ಆ ಕಾರ್ಯಾಗಾರ ಮುಗ್ದ ಬಳಿಕ ಕೂಡ ನಾವು ಹೊರಗೆ ಬರ್ಬೇಕಾದ್ರೆ ಅವರಲ್ಲಿದ್ದ ಕೆಲವು ಸಂಶಯಗಳನ್ನ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಿದ್ರು, ನಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳಿ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಗ್ರಾಮೀಣ ಪತ್ರಿಕೋದ್ಯಮದ ಬಗ್ಗೆ ಒಂದು ವಿಶೇಷವಾಗಿ ಬೆಳಕು ಚೆಲ್ಲಲಿಕ್ಕೆ ಆ ಕಾರ್ಯಾಗಾರ ಯಶಸ್ವಿಯಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ನಮ್ಮ ಕಾರ್ಯಾಗಾರಕ್ಕೆ ಬಂದು ಅತಿಥಿಯಾಗಿ ಬಹಳಷ್ಟು ಮಾರ್ಗದರ್ಶನವನ್ನ ನೀಡಿರುವಂತ ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಈ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ಸ್ಥಾಪನೆಯಾಗಿದೆ. ಇದಕ್ಕೆ ಅಧ್ಯಕ್ಷರಾಗಿ ಲೋಕಯ್ಯ ಗೌಡಕ್ಕೆ ಮಂಗಳೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಮಡಪ್ಪಾಡಿ ಸುಳ್ಯ, ಜಿಲ್ಲಾ ಉಪಾಧ್ಯಕ್ಷರಾಗಿ ನಿತ್ಯಾನಂದ ಮುಂಡೋಡಿ ಸುಳ್ಯ, ಕುಶಲಪ್ಪ ಗೌಡ ಪೂಜಾರಿ ಬೆಳ್ತಂಗಡಿ, ರಾಮದಾಸ್ ಗೌಡ ಎಸ್ ಪುತ್ತೂರು, ಕೆ ಲಿಂಗಪ್ಪ ಗೌಡ ವಿಟ್ಲ ಬಂಟ್ವಾಳ, ತಿಮ್ಮಪ್ಪ ಗೌಡ ಕುಂಡಡ್ಕ ಕಡಬ, ಜಿಲ್ಲಾ ಖಜಾಂಚಿಯಾಗಿ ಪದ್ಮಗೌಡ ಬೇಡಾರು ಇವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಅಭಿನಂದನೆ ಹೇಳ್ತಾ ನಾವು ಕುಶಲಪ್ಪ ಅವರಿಗೆ ಕರೆ ಮಾಡೋಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಈ ನಮ್ಮ ಬೆಳ್ತಂಗಡಿಯಲ್ಲಿ ಗೌಡರ ಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ಈಗ ಪ್ರಥಮ ಬಾರಿಯಾಗಿ ಇಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೆ ಈಗಾಗಲೇ ಎಲ್ಲ ಕೂಡ ಅಧ್ಯಕ್ಷರ ಕೂಡ ಆಯ್ಕೆಯಾಗಿದೆ, ಪ್ರಧಾನ ಕಾರ್ಯದರ್ಶಿ ಕೂಡ ಆಯ್ಕೆಯಾಗಿದೆ. ಸೊ ಇನ್ನು ಮುಂದಕ್ಕೆ ಈ ಬೆಳ್ತಂಗಡಿಯಲ್ಲಿ ಈ ಗೌಡರ ಯಾನೆ ಒಕ್ಕಲಿಗರ ಸಂಘ ಬಹಳ ಬಲಿಷ್ಠವಾಗಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಬರ್ತಾ ಇದೆ. ಸೊ ಈ ಕುಶಲಪ್ಪ ಗೌಡಗೆ ನಾವು ಆಗ್ಲೂ ಕೂಡ ಕರೆ ಮಾಡಿದ್ವಿ, ಆಮೇಲೆ ಈ ಪದ್ಮಗೌಡ ಅವರು ಕೂಡ ಕರೆ ಮಾಡಿದ್ವಿ. ಅವರು ಈಗಾಗಲೇ ತುಂಬಾ ಈ ವರ್ಕ್ ಶೆಡ್ಯೂಲ್ ಬ್ಯುಸಿ ಇದ್ದಾರೆ. ಸೊ ಈ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಕುಮಾರ್ ಅದನ್ನು ದಾಮೋದರ್ ಅವರು ವಿವರಿಸಬೇಕು. ಯಾಕಂದ್ರೆ ಅದು
ನ್ಯೂಸ್ ಮಾಡಿರುವಂತವರು ಮತ್ತೆ ಅವರು ಗೌಡರಯ್ಯನ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ಸ್ಥಾಪನೆ ಇದು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಅವರು ಒಂದು ಮಂಗಳೂರು ವ್ಯಾಪ್ತಿಯಲ್ಲಿ ಆ ಸಂಘವನ್ನ ಸ್ಥಾಪನೆ ಮಾಡಿರುವಂತದ್ದು ಸಮಾಜಮುಖಿ, ಅಂದ್ರೆ ಅವರ ಸಮುದಾಯದ ಏಳಿಗೆಗಾಗಿ ಒಂದಷ್ಟು ಕಾರ್ಯೋನ್ಮುಖರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗೌಡರಯ್ಯನ ಒಕ್ಕಲಿಗರ ಮಾತೃ ಸಂಘ ಸ್ಥಾಪನೆ ಆಗಿರುವಂತದ್ದು. ಜೊತೆಗೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಬಗ್ಗೆ ಪೂಜೆ ಕುಶಲಪ್ಪ ಗೌಡರು ಅವರಿಗೆ ಸಂಪರ್ಕವನ್ನ ಮಾಡ್ತಾ ಇದ್ದೇವೆ, ಆದರೆ ಅವರು ಸಂಪರ್ಕಿಸ್ಲಿಕ್ಕೆ ಅಂದ್ರೆ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ವೈಯಕ್ತಿಕವಾಗಿ ನಾವು ಕರೆ ಮಾಡಿದಂಥ ಸಂದರ್ಭದಲ್ಲಿ ಮಾತನಾಡ್ತೇನೆ ಅನ್ನುವಂಥದ್ದನ್ನು ತಿಳಿಸಿದ್ರು ಕೂಡ ಅವರಿಗೆ ಕರೆಯನ್ನ ಮಾಡಿದ್ದೇವೆ, ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಅಭಿನಂದನೆ ಮತ್ತು ಇದರಲ್ಲಿರುವಂತಹ ಎಲ್ಲರೂ ಕೂಡ ಸಮುದಾಯದ ಬೆಳವಣಿಗೆಗೆ ಸಹಕರಿಸಲಿ, ಬೆಳವಣಿಗೆಗೆ ಕಾರಣೀಭೂತರಾಗಲಿ ಅಂತ ಹೇಳ್ತಾ ಈ ಒಂದು ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘ ಸ್ಥಾಪನೆ ಮತ್ತು ಲೋಕಯ್ಯಗೌಡರಿಗೆ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಡಪಾಡಿ ಅವರಿಗಿರ್ಬೋದು, ಕುಶಲಪ್ಪಗೌಡ, ಪದ್ಮಗೌಡ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಓಕೆ, ಈಗ ನೆಕ್ಸ್ಟ್ ವಿಷಯ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ರಚನೆ ವೇಗವಾಗಿ ಸಾಗ್ತಾ ಇದೆ. ಬೆಳ್ತಂಗಡಿಯ ಸುಜಿತಾ ವಸಂತ ಬಂಗೇರ, ಶಾಸಕರಾಗಿರುವಂತಹ ವಸಂತ ಬಂಗೇರ ಅವರ ಪತ್ನಿ ಸುಜಿತಾ ಬಂಗೇರ ಅವರು ಸಹಿತ 124 ಮಂದಿ ಅರ್ಜಿ ಸಲ್ಲಿಕೆ ಮಾಡಿದೆ ಅನ್ನುವಂತಹ ವಿಷಯವನ್ನು ಕೂಡ ನಾವು ಈ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ವರದಿ ಮಾಡಿದೀವಿ. ಇದರ ಬಗ್ಗೆ ಸಂತೋಷ್ ಕುಮಾರ್. ಈ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿರುವಂತಹ ದೇವಸ್ಥಾನಗಳಿಗೆ ಅವಧಿ ಮುಗ್ದಿರುವ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮಾತ್ರ ಅಲ್ಲ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಸೇರಿದಂತೆ ಬೆಳ್ತಂಗಡಿ ಹಲವು ದೇವಸ್ಥಾನಗಳಿಗೆ ಕೂಡ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಆಹ್ವಾನ ಆಗಿದೆ. ಅದರ ಪ್ರಕ್ರಿಯೆಗಳು ಈಗ ನಡೀತಾ ಇದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಸ್ವಲ್ಪ ವಿಳಂಬ ಆಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದ ನಂಬರ್ 1 ದೇವಸ್ಥಾನ, ಆದಾಯದಲ್ಲಿ ನಂಬರ್ 1 ದೇವಸ್ಥಾನ. ಅಲ್ಲಿ ರಾಜ್ಯಾದ್ಯಂತ 124 ಮಂದಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ಒಂದು ದೇವಸ್ಥಾನಕ್ಕೆ ಒಂದು 100 ಜನ ಅರ್ಜಿ ಹಾಕುದು ಅಂತ ಹೇಳಿದ್ರೆ ಭಾರಿ ದೊಡ್ಡ ಚರ್ಚೆಯ ವಿಷಯ. ಅದು 124 ಜನ ಅರ್ಜಿ. ಅದರಲ್ಲಿ ಬೆಳ್ತಂಗಡಿ ಅವರು ಸುಜಿತಾ ವಸಂತ ಬಂಗೇರ, ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಶಾಸಕರಾಗಿದ್ದರು ವಸಂತ ಬಂಗೇರ ಅವರು, ಇತ್ತೀಚೆಗೆ ಸ್ವರ್ಗಸ್ಥರಾಗಿದ್ದಾರೆ. ಅವರ ಪತ್ನಿಯವರು ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೆ ಈಗಾಗಲೇ ಎಷ್ಟು ಜನ 124 ಜನ ಅರ್ಜಿ ಹಾಕಿದ್ದಾರೆ. ಅವರ ವೈಯಕ್ತಿಕ ಮಾಹಿತಿ ಸಂಗ್ರಹ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಆಗಿದೆ. ಪೊಲೀಸ್ ವೆರಿಫಿಕೇಶನ್ ಅವರ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಅವರಿಗೆ ಏನಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ, ಅವರಿಗೆ ಏನಾದ್ರು ಸಮಸ್ಯೆಗಳಿದೆಯಾ, ಅವರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಗಿದೆ, ಅದೆಲ್ಲವನ್ನ ಪೊಲೀಸರು ಪರಿಶೀಲನೆ ಮಾಡಿ ಇಲಾಖೆಗೆ ಕೊಡ್ತಾರೆ. ಸುಚಿತಾ ವಸಂತ ಬಂಗೇರ ಅವ್ರದ್ದು ಕೂಡ ಆಗಿದೆ. ಎಲ್ಲ ದಾಖಲಾತಿಗಳ ಪರಿಶೀಲನೆ ಆಗಿದೆ. ಅವರಿಗೆ ಪೊಲೀಸ್ ಇಲಾಖೆಯಿಂದ ಕ್ಲಿಯರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅಧಿಕೃತ ಘೋಷಣೆ ಬರಬೇಕು. 124 ಜನ ಅರ್ಜಿ ಹಾಕಿದ್ರು ಕೂಡ ಅದರಲ್ಲಿ ಆಯ್ಕೆ ಆಗುವಂತದ್ದು 9 ಜನ. ಅದರಲ್ಲಿ 2 ಮಹಿಳೆಯರು ಇರ್ತಾರೆ, ಒಂದು SC ಅಥವಾ ST ಇರ್ತಾರೆ, ಒಬ್ರು ಪ್ರಧಾನ ಅರ್ಚಕರು ಇರ್ತಾರೆ, ಉಳಿದದ್ದು ಪುರುಷರು ಆಯ್ಕೆ ಆಗ್ತಾರೆ. ಹೆಚ್ಚಿನ ಅಂಶ ಈ 124 ಅರ್ಜಿ ಹಾಕಿದ್ರ ಪೈಕಿ ಸುಜಿತಾ ಬಂಗೇರ್ ಅವರ ಹೆಸರು ಅಂತಿಮ ಪಟ್ಟಿಯಲ್ಲಿ ಇದೆ ಅನ್ನುವಂತ ಮಾಹಿತಿ ಇದೆ. 9 ಜನರಲ್ಲಿ ಅವರೊಬ್ರು ಆಯ್ಕೆಯಾಗಿ ಬರ್ತಾರೆ ಅನ್ನುವಂಥದ್ದು. ಕೊನೆಯ ಕ್ಷಣದ ಬದಲಾವಣೆಯನ್ನು ಕಾದು ನೋಡ್ಬೇಕು. ನೀತಿ ಸಂಹಿತೆಯ ಅವಧಿ ಮುಗ್ದ ಕೂಡಲೇ ಎಲ್ಲಾ ದೇವಸ್ಥಾನಗಳ ಅರ್ಜಿ ಸ್ವೀಕಾರ ಆಗಿರುವಂತ ಎಲ್ಲಾ ದೇವಸ್ಥಾನಗಳ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿಗೆ ನೇಮಕ ಆಗುವಂತದ್ದು ಅಧಿಕೃತ ಘೋಷಣೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಇನ್ನು ನೆಕ್ಸ್ಟ್ ನಾವು ಕೊನೆಯ ವಿಷಯ ಅಂತ ಹೇಳಿದ್ರೆ, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಪ್ರತಿ ವಾರ ಕೂಡ ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ UP ಶ್ರೀಮಂತ್ ಅವರು ಅದ್ಭುತವಾದ ಒಂದು ಬರವಣಿಗೆಯನ್ನು ಕೊಡ್ತಾರೆ. ಅದು ಕೂಡ ಎಲ್ಲರೂ ಕೂಡ ಒಂದು ಕಣ್ತಿರಿಸುವಂತಹ ಒಂದು ಮಾಹಿತಿಯನ್ನು ಆ ಮೂಲಕ ಕೊಡ್ತಾ ಇದ್ದಾರೆ. ಸೊ ಕಳೆದ 4 ವಾರಗಳಿಂದ ಒಂದು ಮಹಾತ್ಮ ಗಾಂಧೀಜಿ ಕುರಿತಾಗಿ ಅವರು ಕೈಬರಹ ಕಂಡು ಬರ್ತಾ ಇದೆ. ಇದೀಗ ಅವರು ಬಂದಿರುವಂತಹ ಮಾಹಿತಿ ಅಂತ ಹೇಳಿದ್ರೆ, ವಿದೇಶಗಳಲ್ಲಿ ಗಾಂಧಿಯ ಚಿಂತನೆಯೇ ಮನುಕುಲದ ದೇಶಗಳ ಸಮಸ್ಯೆಗಳಿಗೆ ಪರಿಹಾರ ಅನ್ನುತ್ತಾರೆ. ಅಂದ್ರೆ ವಿದೇಶಗಳಲ್ಲಿ ಗಾಂಧೀಜಿಯ ಚಿಂತನೆಯನ್ನೇ ಪ್ರಮುಖ ಅನ್ನುವಂಥ ಮಾತನ್ನ ಹೇಳ್ತಾರೆ ಅನ್ನುವಂಥ ಮಾತನ್ನ ಅವರ ಬರಹ ಮೂಲಕ ಹೇಳಿದ್ದಾರೆ. ಸೊ ಭಾರತವನ್ನ ಗಾಂಧೀಜಿಯ ದೇಶ ಅಂತಲೇ ಕರೀತಾರೆ. ಸೊ ಭಾರತ ಅನ್ನೋದು ಅವರಿಗೆ ಫೈನಟ್ ಆಗೋದೇ ಗಾಂಧೀಜಿಯ ದೇಶ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಅನ್ನುವಂಥ ಮಾತನ್ನು ಕೂಡ ಅವರು ಈ ಬರವಣಿಗೆಯಲ್ಲಿ ಹೇಳಿದ್ದಾರೆ. ಸೊ ಈ ಬರವಣಿಗೆ ಬಗ್ಗೆ ನೀವು ಏನ್ ಹೇಳ್ತೀರಾ? ಮೊನ್ನೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ನಡೆದಿದೆ. ಮಹಾತ್ಮ ಗಾಂಧೀಜಿಯವರ ಆಚಾರ ವಿಚಾರಗಳು, ಅವರ ಸಂದೇಶಗಳು ಪಾಲನೆ ಆಗ್ಬೇಕನ್ನುವಂತ ಕಾರಣಕ್ಕೋಸ್ಕರ ಗಾಂಧಿಯ ವಿಚಾರಧಾರೆಗಳನ್ನು ಡಾಕ್ಟರ್ UP ಶಿವಾನಂದರವರು ಬಹಳಷ್ಟು ದಿನಗಳ ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ಗಾಂಧೀಜಿಯವರನ್ನ ದೇಶಾದ್ಯಂತ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಬಹಳಷ್ಟು ಅವರಿಗೆ ಗೌರವ ಇದೆ. ಈ ಸಲದ ಲೇಖನದಲ್ಲಿ ಬರೆದಿದ್ದಾರೆ, ಒಬ್ಬ ಶ್ರೀಮಂತ ಮನೆತನದಲ್ಲಿದ್ರು, ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಪದವಿ, ಆ ಕಾಲದಲ್ಲಿ ವಕೀಲ ವೃತ್ತಿಯನ್ನ ಮಾಡಿದಂತವರು. ಅಲ್ಲಿಂದ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಇಲ್ಲಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸ್ತಾರೆ, ಜನಸಾಮಾನ್ಯರೊಟ್ಟಿಗೆ ಸೇರ್ತಾರೆ. ಯಾವ್ದು ನಾವು ವೈಫೈ ಲೈಫ್ ಅಂತ ಹೇಳ್ತೇವೆ ಅದನ್ನು ಮಾಡುದಿಲ್ಲ. ಅವರು ಸರಳತೆಯ ಬದುಕನ್ನು ಸಾಗಿಸ್ತಾರೆ, ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಅವರ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಟೀಕೆ ಟಿಪ್ಪಣಿ ವಿರೋಧಗಳು ಬರ್ಬೋದು. ಆದ್ರೆ ನಮ್ಮದು ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಇಡೀ ದೇಶವನ್ನು ಒಗ್ಗೂಡಿಸಿ ಭಾರತಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ತೆಗೆಸಿಕೊಟ್ಟಂತ ಮಹಾತ್ಮ ಗಾಂಧಿಯವರ ಬಗ್ಗೆ ಕೂಡ ಕೆಲವೊಂದು ತಪ್ಪು ಕಲ್ಪನೆ ಇದೆ. ಅದರ ಬಗ್ಗೆ ಪ್ರಮುಖರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈ ಸಲದ ಲೇಖನದಲ್ಲಿ ಡಾಕ್ಟರ್ ಶಿವಾನಂದ ಅವರು ಕೊಟ್ಟಿದ್ದಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಏನ್ ಹೇಳಿದ್ರು, ವಲ್ಲಭಾಯ್ ಪಟೇಲ್ ಅವರು ಏನ್ ಹೇಳಿದ್ರು,
ಅಂತ ಬೇರೆ ಬೇರೆ ಅವ್ರದ್ದು ಹಾಕಿದ್ದಾರೆ. ಇವತ್ತು ನಮ್ಗೆ ಬಹಳಷ್ಟು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧಿಯ ವಿಚಾರಧಾರೆಗಳನ್ನ ವಿದೇಶಗಳಲ್ಲಿ ಹೇಳ್ತಾ ಇದ್ದಾರೆ. 10 ವರ್ಷದ ಹಿಂದೆ ಸ್ವಚ್ಛತಾ ಆಂದೋಲನವನ್ನ ಕೈಗೊಂಡ ಸಂದರ್ಭದಲ್ಲಿ ಕೂಡ ವಿದೇಶದಲ್ಲಿ ನರೇಂದ್ರ ಮೋದಿ ಅವರು ಅದನ್ನು ಹೇಳಿದ್ರು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರು, ಅವರ ಕಲ್ಪನೆ ಇದ್ದದ್ದು ಸ್ವಚ್ಛ ಭಾರತ, ಅದಕ್ಕೋಸ್ಕರ ನಾನು ಸ್ವಚ್ಛತಾ ಆಂದೋಲನ ಕೈಗೊಂಡಿದ್ದೇನೆ ಅಂತ ಹೇಳಿದ್ರು. ಗಾಂಧೀಜಿಯವರ ಪ್ರಭಾವ ಹೌದು, ನರೇಂದ್ರ ಮೋದಿ ಅವರ ಒಂದು ಕರೆಯ ಪರಿಣಾಮ ಹೌದು. ಇಡೀ ದೇಶದಲ್ಲಿ ಸ್ವಚ್ಛತಾ ಆಂದೋಲನ ಯಶಸ್ವಿಯಾಗಿ ನಡೀತಾ ಇದೆ. ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು, ನರೇಂದ್ರ ಮೋದಿ ಅವರು ಗಾಂಧಿಯವರ ವಿಚಾರಧಾರೆಗಳನ್ನು ಹೇಳಿದ ನಂತರ ಗಾಂಧಿಯವರ ಜೀವನ ತತ್ವಗಳು ಜನರಿಗೆ ತಲುಪಲಿಕ್ಕೆ ಜಾಸ್ತಿ ವೇಗವಾಗಿ ತಲುಪಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದ್ರೆ ಗಾಂಧಿ ಪ್ರತಿಮೆಗೆ ಅವರು ನಮನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಅವರ ರಾಜ್ಯದಿಂದಲೇ ಬಂದವರು ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ರೆ, ಅವರು ಒಂದು ವಿಚಾರಧಾರೆಗಳನ್ನು ತಿಳಿಸಿದ್ರೆ, ಅದು ಕೂಡ ಮಹಾತ್ಮ ಗಾಂಧೀಜಿಯವರು. ಈ ಸಂದರ್ಭದ ಯುವ ಪೀಳಿಗೆಗೆ ಗಾಂಧೀಜಿಯವರ ವಿಚಾರಧಾರೆಗಳನ್ನು ತಿಳಿಸಬೇಕು. ಒಬ್ಬ ರಾಷ್ಟ್ರಪಿತ ಅಂತ ಕರೆಸಿಕೊಂಡಿರುವಂತ ವ್ಯಕ್ತಿ ವಿದೇಶದಲ್ಲಿದ್ರು, ನಮ್ಮ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿದವರು, ಪುತ್ತೂರಿಗೆ 3 ಸಲ ಬಂದಂತವರು, ಮತ್ತೆ ಹಿಂದುಳಿದ ವರ್ಗದ ಜನಸಾಮಾನ್ಯರೊಟ್ಟಿಗೆ ಸೇರಿಕೊಂಡು ಹೋರಾಟ ಮಾಡಿದಂತವರು, ರೈಲು ಬೋಗಿಯಲ್ಲಿ ಹೋಗುವಾಗ ಕೂಡ ಜನಸಾಮಾನ್ಯರು ಪ್ರಯಾಣಿಸುವಂತ ಸೀಟ್ನಲ್ಲೇ ಹೋಗ್ತಾ ಇದ್ದಂತವರು. ಅಂತ ವಿಚಾರಗಳು ಜನರಿಗೆ ತಲುಪಬೇಕನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಶಿವಾನಂದ ಅವರು ಲೇಖನ ಬರೆದಿದ್ದಾರೆ. ಮತ್ತು ಸುದ್ದಿ ಬಳಗದ ನಾವು ಹೋರಾಟ ಮಾಡುವಂತದ್ದು ಕೂಡ ಹಾಗೆ. ಗಾಂಧಿಯ ವಿಚಾರಧಾರೆ ಏನಿದೆ, ನಾವು ಹೇಳ್ತಾ ಇರುವಂತದ್ದು, ಮೊದಲನೇ ಡಾಕ್ಟರ್ ಶಿವಾನಂದ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಅಧಿಕಾರ ಸಿಗ್ಬೇಕು. ನಮ್ಗೆ ಯಾರು ಕೂಡ ಜನಪ್ರತಿನಿಧಿಗಳು ನಮ್ಗೆ ರಾಜರಲ್ಲ, ಅಧಿಕಾರಿಗಳು ನಮ್ಗೆ ರಾಜರಲ್ಲ, ಜನಸಾಮಾನ್ಯರೇ ಈ ದೇಶಕ್ಕೆ ರಾಜರು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತದ್ದೇ ಅದೇ, ಪ್ರಜೆಗಳೇ ಪ್ರಭುಗಳು ಅಂತ ಹೇಳುವಂತದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ಹಳ್ಳಿಯಿಂದ ಆಡಳಿತ ಅಲ್ಲ, ಡೆಲ್ಲಿಗಿಂದ ಆಡಳಿತ ಅಲ್ಲ, ಡೆಲ್ಲಿಗೆ ಹಳ್ಳಿಯಿಂದ ಆಡಳಿತ ಮುಟ್ಟಬೇಕು ಅನ್ನುವಂಥದ್ದು. ಆ ವಿಚಾರಗಳನ್ನು ಇಟ್ಟುಕೊಂಡೇ ನಮ್ಮ ಡಾಕ್ಟರ್ ಲೇಖನ ಇರೋದು, ನಮ್ಮ ಹೋರಾಟ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಈ ಬಾರಿ ಕೂಡ ಅದು ಒಂದು ಲೇಖನ ಪ್ರಕಟ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಈವರೆಗೆ ದಾಮೋದರ ದಂಡೋಲೆ ಹಾಗೂ ಸಂತೋಷ್ ಕುಮಾರ್ ಶಾಂತಿನಗರ್ ಇಬ್ಬರು ಕೂಡ ಸೇರ್ಕೊಂಡು ಬಹಳಷ್ಟು ವಿಷಯಗಳ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇನ್ನು ಮತ್ತೆ ನಾವು ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀವಿ. ಅದ್ರ ಜೊತೆಗೆ ಇನ್ನು ನೀವು ವೀಕ್ಷಕರು ಕೂಡ ನಿಮಗೆ ಯಾವುದೇ ಒಂದು ಕುಂದುಕೊರತೆ ಇರ್ಬೋದು, ನಿಮ್ಮ ಅಥವಾ ಅನೇಕ ಒಂದು ಗ್ರಾಮದ ಸಮಸ್ಯೆ ಆಗಿರ್ಬೋದು, ಅಥವಾ ಏನಾದರೂ ಮನವಿ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕಾಲ್ ಮಾಡೋದ್ರ ಮೂಲಕ, ನೇರ ಪ್ರಸಾರದ ಮೂಲಕ ನೀವು ಕೂಡ ಕರೆ ಮಾಡಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.